ನಮ್ಮ ತುಳುನಾಡಿನ ಆಚಾರ, ವಿಚಾರ, ಪರಂಪರೆ, ಇತಿಹಾಸ ಜೊತೆಗೆ ದೇವಸ್ಥಾನ, ದೈವಸ್ಥಾನ ಇವುಗಳ ಬಗ್ಗೆ ಹೇಳ್ಬೇಕಾದ್ರೆ ಮೈ ನವಿರೇಳುವಂಥದ್ದು. ಇದೀಗ ನಾವು ಮುಖ್ಯವಾಗಿ ಇಂದಬೆಟ್ಟು ಗ್ರಾಮದ ಪೆರಾರ್ದ ಪಲ್ಕೆಯ ಸತ್ಯಸಾರಮಣಿ ಕಾನದ ಕಟ್ಟತ್ತರ ಕ್ಷೇತ್ರದಲ್ಲಿ ಇರುವಂಥದ್ದು. ಈ ಕ್ಷೇತ್ರ ನೋಡ್ತಾ ಇದ್ದೀರಿ ನೀವೀಗ. ಸಣ್ಣ ಗುಡಿ ಆದ್ರೂ ಕೂಡ ಈಗ ಸಣ್ಣ ಗುಡಿ ಇರುವಂಥದ್ದು. ಒಟ್ಟು 450ಕ್ಕೂ ಹೆಚ್ಚಿನ ಇತಿಹಾಸ ಇರುವ ಕ್ಷೇತ್ರ ಇದು. ಸತ್ಯಸಾರಮಣಿ ಕಾನದ ಕಟ್ಟದರ ಕ್ಷೇತ್ರ. ಹಾಗಾದ್ರೆ ಇಲ್ಲಿಗ ಕೆಲವಷ್ಟು ಮಂದಿ ಇದ್ದಾರೆ. ಈ ಸಮಿತಿ ಇದೆ, ವ್ಯವಸ್ಥಾಪನಾ ಸಮಿತಿ ಅಂದ್ರೆ ಆಡಳಿತ ಸಮಿತಿ ಇದೆ, ಆಮೇಲೆ ಜೀರ್ಣೋದ್ಧಾರ ಸಮಿತಿ ಇರುವಂಥದ್ದು. ಇವರ ಮುಖ್ಯ ಒಂದು ಕೆಲವೊಂದು ಕೋರಿಕೆ ಕೂಡ ಇದೆ. ಮೊನ್ನೆಯಷ್ಟೇ ಒಂದು ವಿಜ್ಞಾಪನಾ ಪತ್ರವನ್ನು ಕೂಡ ಅವರು ಬಿಡುಗಡೆ ಮಾಡಿರುವಂಥದ್ದು. ಏನಂತ ಹೇಳಿದ್ರೆ, ಇಷ್ಟೊಂದು ಇತಿಹಾಸ ಇರುವ ಕ್ಷೇತ್ರ, ಇದಕ್ಕೆ ಒಂದು ಜೀರ್ಣೋದ್ಧಾರ ಆಗ್ಬೇಕು, ಏನೇ ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಆಗ್ಬೇಕು ಅನ್ನೋಂಥದ್ದು. ಫಸ್ಟ್ ನಾವು ಕೇಳ್ಬೇಕಾಗಿರುವಂಥದ್ದು, ಈ ಕ್ಷೇತ್ರ ಇಲ್ಲಿ ಉಗಮ ಆಗಿದ್ದು ಹೇಗೆ, ಇದರ ಇತಿಹಾಸ ಏನು, ಆ ಕಾನದ ಕಟ್ಟದಾರ ಯಾರು ಅನ್ನುವಂಥದ್ದು. ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದೀಗ ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿ ಆಗಿರುವಂತಹ ನಿಮ್ಮ ಹೆಸರು ಸರ್? ನೇಮಿರಾಜ್ ಕಿಲ್ಲೂರು ಬಂಗಾಡಿ. ನೋಡ್ಬೇಕಾದಂತ ತುಂಬಾ ಒಳ್ಳೆಯ ಒಂದು ನಮಗೆ ಸಕಾರಾತ್ಮಕ ಶಕ್ತಿ ಇರುವಂತ ಗೊತ್ತಾಗ್ತಾ ಇದೆ ಇಲ್ಲಿ. ಈ ಕ್ಷೇತ್ರ ಇಲ್ಲಿ ಉಗಮ ಆಗಿದ್ದು ಹೇಗೆ, ಈ ಒಂದು ಕ್ಷೇತ್ರದ ಹಿನ್ನೆಲೆ ಏನು, ಇತಿಹಾಸ ಏನು ಅಂತ? ಈಗ ಶ್ರೀ ಕ್ಷೇತ್ರ ಕಾಣದ ಕಟ್ಟದ ಬಂಗಾಡಿ, ಹ್ಮ್. ಸತ್ಯಸಾರಮಣಿ ಕ್ಷೇತ್ರ ಪೆಳದರ ಪಲಿಕೆ, ಹ್ಮ್. ಬಂಗಾಡಿ ಇಂದಬೆಟ್ಟು ಗ್ರಾಮ, ಬೆಳ್ತಂಗ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಹ್ಮ್. ಸುಮಾರು ಈ ತುಳುನಾಡಿನಲ್ಲಿ ಹ್ಮ್. ಸುಮಾರು 450 ವರ್ಷಗಳ ಹಿಂದೆ ಇತಿಹಾಸ ಇರತಕ್ಕಂಥ ಒಂದು ಪ್ರದೇಶ ಹ್ಮ್. ನಮ್ಮದು. ಹ್ಮ್. ದಕ್ಷಿಣ ಕನ್ನಡ ಮತ್ತೆ ಈ ಅವಿಭಜಿತ ಜಿಲ್ಲೆಗಳು ಇರುವಂಥದ್ದು. ಹ್ಮ್. ಸೊ ಇಲ್ಲಿ ಬಂಗಾಡಿಯ ಪೇರಲ್ದರ ಪಲ್ಕೆ ಹ್ಮ್. ಅನ್ನೋ ಈ ಜಾಗದಲ್ಲಿ ಕಾಣದ ಕಟ್ಟದರ ಜನ್ಮ ಆಗಿದೆ ಅನ್ನೋದನ್ನು ನಾವು ಹಿರಿಯರಿಂದ ಕೇಳಲ್ಪಟ್ಟಿದ್ದೀವಿ. ಹ್ಮ್. ಆ ನಂತರದಲ್ಲಿ ಜನ್ಮಸ್ಥಳ ಅವರು ಇಲ್ಲಿ ಹುಟ್ಟಿದ್ದಾರೆ ಅಂತ ಹೇಳುವಾಗ ಹ್ಮ್. ನಾವು ಹಾಗಾದ್ರೆ ಯಾವುದಾದ್ರೂ ಒಂದು ಕುರುಹುಗಳು ಇರಲೇಬೇಕಲ್ವಾ, ಹ್ಮ್. ಏನಾದರೂ ಸಿಗ್ಬೇಕಲ್ಲ. ಹ್ಮ್. ಅದನ್ನು ನಾವು ಹುಡುಕ್ತಾ ಹೋದ್ವಿ. ಹ್ಮ್. 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 ಸುಮಾರು ಈ ಒಂದು ವಿಷಯಗಳ ಸಂಗ್ರಹಕ್ಕೆ ನಮಗೆ ಸುಮಾರು 2 ವರ್ಷಗಳು ತಗಲಿತು. ಓಕೆ. ಓಕೆ. ಅದಕ್ಕೆ ನಾವು ಯಾವುದೇ ಪ್ರಚಾರವನ್ನು ಕೊಟ್ಟೇ ಇಲ್ಲ, ಈವರೆಗೂ ಕೊಟ್ಟೇ ಇಲ್ಲ. ಹ್ಮ್. 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 ಈಗ ತಾವು ಮಾಧ್ಯಮದವರು ಕೇಳ್ತಾ ಇದ್ದೀರಿ, ನಾವು ಹೇಳ್ತಿದ್ದೇವೆ. ಹ್ಮ್. ಈ ಒಂದು ಕಾಣದ ಕಟ್ಟರ ಈ ಜನ್ಮಸ್ಥಳದ ಬಗ್ಗೆ ನಮ್ಮ ನಮ್ಮ ಹಿರಿಯವರು, ಹ್ಮ್. ನಮ್ಮಲ್ಲಿ ಕಾಣದ ಕಟ್ಟದರ ಒಂದು ಆ, ಹುಟ್ಟು ಮತ್ತೆ ಅವರ ಇತಿಹಾಸವನ್ನ ಪ್ರಚಾರ ಪಡಿಸುವಂತ ಒಂದು ಕರಂಗೋಲು ಅಂತ ಇದೆ. ಹ್ಮ್. ಹ್ಮ್. ಸೊ ಆ ಕರಂಗೋಲು ಮಾಡುವ ಸಂದರ್ಭದಲ್ಲಿ ಸಹ ನಮ್ಮ ಹಿರಿಯವರು ಹೇಳ್ತಾ ಇದ್ರು, ಕಾಣದ ಕಟ್ಟದರ ಜನ್ಮಸ್ಥಳ ಬಂಗಾಡಿ 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 ಅಂತ. ಹ್ಮ್. ಸೊ ಬಂಗಾಡಿ ಆದ್ರೆ ಎಲ್ಲಿ ಅದು ಗೊತ್ತಾಗ್ಬೇಕಲ್ಲ ಎಲ್ಲಿ ಆದ್ರೂ. ಹ್ಮ್. ಅದಕ್ಕೆ ನಾವು ಶೋಧನೆ ಮಾಡ್ತಾ 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 ಹ್ಮ್. ಹಿರಿಯರನ್ನ ಮಾತಾಡ್ತಿದ್ವಿ. ಹ್ಮ್. ಕೆಲವರು ತಲೆ ಮಣ್ಣಾಗಿ ಹೋಗಿದೆ, ಹ್ಮ್. ಹ್ಮ್. ಸತ್ತಿದ್ದಾರೆ. ಹ್ಮ್. ಈ ಮನೆಯಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಆ ನಂತರ ಅವರಿಂದ ಬಾಯಿಂದ ಬಂದ ಕೆಲವರು ನಮ್ಮಲ್ಲಿ ಹಿರಿಯರು ಇದ್ರು. ಹ್ಮ್. ಸೊ ಅವರನ್ನು ನಾವು ಕೇಳಿದಾಗ ಅದು ಬಂಗಾಡಿಯ ಪೆರಲ್ದರ ಪಲಿಕೆ ಅನ್ನೋದು ನಮಗೆ ಗೊತ್ತಾಯ್ತು. ಹ್ಮ್. 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 ಹಾಗಾದ್ರೆ ಅವರೆಲ್ಲೆಲ್ಲ ಹೋದ್ರು, ಹ್ಮ್. ಏನ್ ಮಾಡ್ತಾ ಇದ್ರು ಹಾಗಾದ್ರೆ ಅನ್ನೋದನ್ನು ಸಹ ನಾವೊಂದು ಶೋಧನಾ ಸಮಿತಿ ಅಂತ ಮಾಡಿಕೊಂಡು, ನಮಗೆ ಆ ವಿಚಾರಗಳು ಬರಬೇಕು. ಹ್ಮ್. ನಾವು ಯಾವುದೊಂದು ದಾಖಲೆಯನ್ನು ಮಾಡಬೇಕಾದ್ರೆ, ನಾವು ದಾಖಲೆ ಸಹಿತವಾಗಿ ಮಾಡಬೇಕಾದ್ರೆ ನಮ್ಮ ಹತ್ರ ಒಂದಷ್ಟು ವಿಚಾರಗಳು ಬೇಕು, ವಿಷಯಗಳು ಬೇಕು ತಾನೆ. ಅದಕ್ಕಾಗಿ ನಾವು ಅವರು ಈ ಕ್ಷೇತ್ರದಲ್ಲಿ ಓಡಾಡಿದ ಸ್ಥಳಗಳು ಯಾವುದು ಅಂತ ನಾವು ಶುರುವಿಗೆ ನೋಡಿದ್ದೀವಿ. ನಮಗೆ ಸಿಕ್ಕಿದ್ದು ಕಾನದ ಕಟ್ಟದರ ಜನ್ಮಸ್ಥಳ ಬಂಗಾಡಿ ಅಂತ ಗೊತ್ತಾಯಿತು. ಆ ಬಂಗಾಡಿಯಿಂದ ಮತ್ತೆ ಎಲ್ಲಿ ಹೋದ್ರು, ಹ್ಮ್. ಅವರು ಮಾಡಿದ ಕೆಲಸಗಳೇನು ಅಂತ ನಮಗೆ ವಿಚಾರಗಳು ತಿಳಿತಾ ಹೋದಾಗೆ, ಅವರು ನಮ್ಮ ಶಿವಮೊಗ್ಗದ ಹ್ಮ್. ಶಿವಮೊಗ್ಗದಲ್ಲಿ ಅಂದರೆ ಅವರು ಶ್ರಮಜೀವಿಗಳು ಕಾಣದ ಕಟ್ಟದರು. ಹ್ಮ್. ಆವಾಗಿನ ಒಂದು ಕಾಲದಲ್ಲಿ ಈ ಬಂಗಾಡಿ ಸೀಮೆ ಅಂತ ಏನಿದೆ, ಈ ಬಂಗಾಡಿ ಸೀಮೆಯೊಳಗೆ ಅವರ ವಾಸಸ್ಥಾನ ಆಗಿತ್ತು, ಹುಟ್ಟು ಆಗಿತ್ತು. ಆ ಹುಟ್ಟು ಆದಮೇಲೆ ಅವರು ದುಡಿತಕ್ಕೆ ಹೋದ್ರು. ಆಗುವಾಗ ಈ ಅಸ್ಪೃಶ್ಯತೆ ಬಹಳಷ್ಟಿತ್ತು. ಹ್ಮ್. ಯಾಕಂದರೆ ಈ ಬಂಗಾಡಿ ಅರಮನೆ ಅಥವಾ ಈ ಬಂಗಾಡಿ ಸೀಮೆಯೊಳಗೆ ಒಂದು ಅರಮನೆ ಅಂತಿದೆ. ಹ್ಮ್. ಸೊ ಅರಮನೆಯ ಆಸ್ಪಾಸ್ನಲ್ಲಿ ಬದುಕಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಿಲ್ಲ, ಯಾಕಂದರೆ ಅವರು ಅಸ್ಪೃಶ್ಯರು. ಅದಕ್ಕೆ ಅವ್ರು ಏನು ಮಾಡೋದು ಅಂತ ಹೇಳಿದರೆ, ಆವಾಗ ಈಗ ನಮ್ಮ ಕಾಲೋನಿಗಳಂತ ಹೇಳ್ತೇವೆ, ಆವಾಗ ಕೊಪ್ಪ ಅಂತ ಹೇಳ್ತಿದ್ರು. ಹ್ಮ್. ಅದು ಆ ಕೊಪ್ಪ ಈ ಸಮುದಾಯವನ್ನು ಉದ್ದೇಶಿಸಿ ಅವರ ಕೊಪ್ಪ ಇವರ ಕೊಪ್ಪ ಅಂತ ಹೇಳ್ತಿದ್ರು. ನಮ್ಮ ಅಲ್ಲಿ ಈಗಲೂ ಸಹ ಇದೆ. ಉದಾಹರಣೆಗೆ ಇಲ್ಲಿ ಈಗ ಲಿಂಗಂತ್ಯಾರು ಒಂದು ಕೊಪ್ಪ ಇದೆ, ಅಂದರೆ ಒಂದು ಕಾಲೋನಿ. ಆಮೇಲೆ ಊರ್ಲಾ ಅಂತಿದೆ.
ಆಮೇಲೆ ಇಂದಬೆಟ್ಟು ಅಂತಿದೆ. ಈ ಥರ ಆವಾಗ ಕಾಲೋನಿಗಳಿತ್ತು. ಇವಾಗ ಬರ್ತಾ, ಬರ್ತಾ, ಬರ್ತಾ ಏನಾಯ್ತು ಅಂತ ಹೇಳಿದ್ರೆ, ಆ ಹೆಸರುಗಳು ಬದಲಾವಣೆಯ ಹಂತಕ್ಕೆ ಹೋದವು. ಈಗ ಏನಾಗೈತಂದ್ರೆ, ಈಗ ಇಂದಬೆಟ್ಟು, ಬಂಗಾಡಿ, ಊರ್ಲ, ಲಿಂಗಂತ್ಯಾರು ಈ ಥರದ ಹೆಸರುಗಳು ಬರಲಿಕ್ಕೆ ಶುರುವಾಯಿತು. ಆವಾಗ ಕಾನದ ಕಟ್ಟದರು ಶ್ರಮಜೀವಿಗಳು ಆದುದರಿಂದ ಅವ್ರಿಗೆ ದುಡಿಬೇಕು ತಾನೇ, ಹೊಟ್ಟೆ ತುಂಬಿಸ್ಬೇಕಲ್ಲ. ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಯಾವುದು ನಮ್ಮ ಕೃಷಿ ಪದ್ಧತಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ, ಗದ್ದೆಗಳನ್ನು ನಾಟಿ ಮಾಡಲಿಕ್ಕೆ ಅವರಿಗೆ ಬೀಜ ಬೇಕಾಗಿತ್ತು. ಆ ಬೀಜವನ್ನು ಅಂದರೆ ಎಲ್ಲಿಯೂ ಇಲ್ಲದ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲದ ಬೀಜವನ್ನು ಹುಡುಕ್ತಾ ಹುಡುಕ್ತಾ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವ್ರು ಶಿವಮೊಗ್ಗಕ್ಕೆ ಹೋಗ್ತಾರೆ. ಶಿವಮೊಗ್ಗಕ್ಕೆ ಎಲ್ಲಿಗೆ ಹೋಗ್ತಾರೆ? ಶಿವಪ್ಪ ನಾಯಕರು ಅರಸರು ಅಲ್ಲಿದ್ದು, ಕೆಳದಿ ಶಿವಪ್ಪ ನಾಯಕ ಅರಸರು ಅಲ್ಲಿ ಹೋಗ್ತಾರೆ. ಅಲ್ಲಿಂದ ಅವರು ಅತ್ಯಾರೆ ಅನ್ನೋ ಬೀಜವನ್ನು ತಂದು ಆ, ಒಂದು ಗುಡ್ಡ ಪ್ರದೇಶದಲ್ಲಿ, ಅದು ಅಲ್ಲಿ ಕೋಡಿಕೊಡಂಗೆ ಅಂತ ಹೇಳ್ತೇವೆ ನಾವು ಅದಕ್ಕೆ, ಅಲ್ಲಿ ಹೋಗಿ ಅವರು ಸ್ವತಃ ತನ್ನ ಕೈಯಿಂದ ಗದ್ದೆಗಳನ್ನು ಮಾಡಿ ಬೀಜಗಳನ್ನು ಬಿತ್ತಿ ಫಸಲನ್ನು ತೆಗಿತಾರೆ. ಅಲ್ಲಿಗೆ ನಾವು ಹೋಗಿದ್ವಿ. ಅದು ಸುಮಾರು ನಮ್ಮ ಈ ವನ್ಯಜೀವಿ ಒಳಗಿದೆ. ಅವಾಗ ನಮಗೆ ಅಲ್ಲಿ ಇದೆ ಅಂತ ಗೊತ್ತಾಯಿತು. ಅದನ್ನೇ ಗೊತ್ತಿದ್ದ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಇದ್ದಾರೆ. ಅವರನ್ನು ಕರ್ಕೊಂಡು ವನ್ಯಜೀವಿಯವರ ಒಪ್ಪಿಗೆಯನ್ನು ಪಡ್ಕೊಂಡು ನಾವಲ್ಲಿ ಹೋದ್ವಿ. ಹೋದಾಗ ನಮಗೆ ಒಂಥರ ಮೈ ರೋಮಾಂಚನ ಆಯ್ತು ಅದು ನೋಡುವಾಗ. ಮೆಟ್ಟಿಲುಗಳು, ಮನೆಯ ಅಡಿಸ್ಥಳಗಳು ಇರುವಂಥದ್ದು, ಆಮೇಲೆ ಗದ್ದೆ, ಈ ಅಡಿಕೆ ಮರ, ಮತ್ತು ಈ ವೀಳ್ಯದೆಲೆಗಳ ಮರ, ಮತ್ತು ಹಲಸಿನ ಮರ, ಈ ಥರದ ದೊಡ್ಡ ದೊಡ್ಡವು. ಸುಮಾರು 7 ಜನ ಅಪ್ಪಿಕೊಂಡ್ರು ಆ ಮರ ಸಿಗಲಿಕ್ಕೆ, ಅಷ್ಟು ದೊಡ್ಡ ಹಲಸಿನ ಮರ ಇತ್ತು. ಆಮೇಲೆ ಅಲ್ಲಲ್ಲಲ್ಲಲ್ಲಲ್ಲಿ ಕೆಲವು ಹೌದು ಅಡಿಕೆ ಮರಗಳು ಅದೆಲ್ಲ ನಾಶ ಆಗಿದೆ ಈಗ. ಇದು ಸಹ ನಾಶ ಆಗಿದೆ, ಯಾವುದು ವೀಳ್ಯದೆಲೆ ಸಹ ನಾಶ ಆಗಿದೆ. ಅಂಥದ್ದು ನಮಗೆ ಸಿಕ್ಕಿದೆ. ಕುರುಹುಗಳು ಕಂಡು ಬಂದಿದೆ ಅಲ್ಲಿ. ಅವರು ದುಡಿದಿರುವಂಥದ್ದು, ಗದ್ದೆ ಮಾಡಿದ್ದು, ಮತ್ತು ಮನೆ ಕಟ್ಟಿದ್ದು, ಇದೆಲ್ಲ ಕುರುಹುಗಳು ನಮಗೆ ಕಂಡು ಬಂದಿದೆ. ಅದು ಯಾಕೆ ಅಲ್ಲಿ ಹೋದರು ಅಂತ ಹೇಳೋದಕ್ಕೆ ಇನ್ನೊಂದು ಉದಾಹರಣೆಗಳಿದ್ದಾವೆ, ಇತಿಹಾಸ ಅಂತ ಹೇಳ್ಬೋದು ಅದಕ್ಕೆ. ಅಲ್ಲಿ ಹೋದ್ರು ಅಂತ ಹೇಳಿದರೆ, ಈ ಅಸ್ಪೃಶ್ಯತೆಯನ್ನು ಈ ಊರಲ್ಲಿ ಇದ್ದುದರಿಂದ ಅವರು ಇಲ್ಲಿ ಈ ಧನಿಕರು ಯಾರಿದ್ದಾರೆ, ಭೂಮಾಲಕರು, ಅವರಿಗೆ ಜಾಗ ಕೊಡಲಿಲ್ಲ. ಅವರು ಆವಾಗ ನೋಡಿ, ಈಗೆಲ್ಲ ಈ ಕಂದಾಯ ಇಲಾಖೆಯಲ್ಲಿ ಸರ್ವೆ ಅಂತ ಇದೆ, ಈಗ ಸರ್ವೆ ಇಲ್ಲ. ದೂರದಲ್ಲಿ ನೋಡು, ಅಲ್ಲಿ ಹೋಗಿ ನೀನು ಅಲ್ಲಿ ದುಡಿ ಅಂತ ಹೇಳುವಂಥ ಕಾಲ ಆಗಿನ ಕಾಲದಲ್ಲಿ ಇತ್ತು ಅಂತ ಹಿರಿಯರು ಹೇಳ್ತಾರೆ. ಅವರು ಆ ಗುಡ್ಡೆಗೆ, ಬೋರುಗುಡ್ಡೆ, ಕೋಡಿಕೊಡಂಗೆ ಅಂತ ಹೇಳುವ ಜಾಗದಲ್ಲಿ ಹೋಗಿ ಗದ್ದೆಯನ್ನು ಮಾಡಿದ ಕುರುಹುಗಳು ಕಂಡು ಬಂದಿದೆ. ಈಗಲಿದೆ ಅದು. ಇಲ್ಲಿ ಇದೆ ಅಂತ ಹೇಗೆ ಗೊತ್ತಾಯ್ತು? ಹೇಳ್ತೇನೆ. ಹಾಗೆ ಅವರು ಹೋದದ್ದು ಅಲ್ಲಿ ದುಡಿಲಿಕ್ಕೆ. ಇಲ್ಲಿ ಬಂಗಾಡಿಯಲ್ಲಿ ಪೆರಲ್ದರ ಬಗ್ಗೆ ಎಲ್ಲಿ ನಮಗೆ ಹಿರಿಯರು ಹೇಳ್ತಾರೆ ಏನಂತ ಹೇಳಿದ್ರೆ, ಅವರ ಹುಟ್ಟು ಈ ನಮ್ಮ ಸಂಧಿಪಾರ್ಧನಗಳು ಸಹ ಹೇಳ್ತದೆ ಏನಂತ ಹೇಳಿದ್ರೆ, ಅವರು ಬಂಗಾಡಿಯಲ್ಲಿ ಹುಟ್ಟಿದ್ದು, ಅದು ಪೆರಲ್ದರ ಬಳಿಕೆಯಲ್ಲಿ ಹುಟ್ಟಿದ್ದು ಅಂತ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ದೊಡ್ಡ ಮರ ಇತ್ತಂತೆ, ಪೆರಲ್ದರ ಮರ ಅಂತ. ಈಗಿಲ್ಲ ಅದು, ಅದು ಈಗ ನಶಿಸಿ ಹೋಗಿದೆ. ಆ ಪೆರಲ್ದರ ಮರದ ಅಡಿಯಲ್ಲಿ ಒಂದು ಕಾಸರ್ಕದ ಮರ ಸಹ ಇತ್ತು. ಈ ಕಾಸರ್ಕದ ಮರ ನೀವು ನೋಡ್ಬೋದು, ಈಗ ಅದು ಸಹ ದೊಡ್ಡ ಮರ ನಶಿಸಿ ಹೋಗಿದೆ. ಅದರ ಸಣ್ಣ ಪುಟ್ಟ ಗಿಡಗಳು ಅದು ಹುಟ್ಟುತ್ತದೆ, ಬೆಳೀತದೆ, ಸಾಯ್ತದೆ. ಆವಾಗ ಕಲ್ಲು ಹಾಕಿ ನಂಬಿದಂಥ ಒಂದು ಕ್ಷೇತ್ರ ಬಂಗಾಡಿ ಕ್ಷೇತ್ರ, ಪೆರಲ್ದರ ಪಲ್ಕೆ. ಆಯ್ತಾ? ನಮ್ಮ ಹಿರಿಯರು ಅದನ್ನೇ ಇಲ್ಲಿ ಪೂಜಾ ಪುರಸ್ಕಾರಗಳನ್ನು ಮಾಡಿಕೊಂಡು ಬಂದಿದ್ದು. ಆವಾಗ ಈ ಥರದ ನಮ್ಮ ಇದು ಇರಲಿಲ್ಲ, ಯಾವುದು ಹಂಚಿನ ಮನೆ ಇರಲಿಲ್ಲ, ಗುಡಿ ಇರಲಿಲ್ಲ. ಆವಾಗ ಇದ್ದಿರೋದು ಸುರಿಗೆ ಕಲ್ಲು ಬಂತು. ನಂತರ ಬದಲಾವಣೆಯ ಹಂತಗಳು ದಾಟ್ತಾ ಮುಲಿ ಹುಲ್ಲಿನ ಮಾಡು ಬಂತು. ಮುಲಿ ಹುಲ್ಲಿನ ಮಾಡೋದಾದ ಬ್ಯಾಂಬೂಸೆಲ್ಲ ಹಾಕಿ, ಬಿದಿರುಗಳನ್ನೆಲ್ಲ ಹಾಕಿ, ಅದು ಯಾವುದು ಗೆದ್ಲು ಹುರಿದು ನಾಶ ಆಗುವ ಸಂದರ್ಭದಲ್ಲಿ ಇಲ್ಲಿಯ ನಮ್ಮ ಹಿರಿಯರು ಮತ್ತು ನಮ್ಮ ಯುವಕರೆಲ್ಲ ಸೇರಿ ಏನು ಮಾಡಿದ್ರಂತೆ, ಇದಕ್ಕೊಂದು ಏನಾದರೂ ಸ್ವಲ್ಪ ಗಟ್ಟಿತನದ ಒಂದು ಗುಡಿಯನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಒಂದು ಹಂಚಿನ ಇದನ್ನು ಹಾಕಿದರು. ನಮಗೆ ಈಗ ಇದು ತಿಳಿದು ನಾವು ತಿಳ್ಕೊಂಡಿದ್ದೀವಿ. ನಮಗೀಗ ಅವರ ಹುಟ್ಟು ಇಲ್ಲಿ ಅಂತ ಗೊತ್ತಾಗಿದೆ. ಗೊತ್ತಾದ ಮೇಲೆ ನಮ್ಮ ಪ್ರಕ್ರಿಯೆಗಳು ನಂತರ ಈಗ ಶುರು ಆಗ್ತದೆ ಏನಂತ ಹೇಳಿದರೆ, ಒಂದು ಒಳ್ಳೆಯ ಸುಸಜ್ಜಿತವಾದ ಒಂದು ಗುಡಿಗಳನ್ನು ಕಟ್ಟಬೇಕು ಅನ್ನೋ ಒಂದು ಆಲೋಚನೆ ನಮಗೆ ಬಂತು. ಆವಾಗ ನಾವಿಲ್ಲಿ ಒಂದು 10ಕ್ಕಿಂತ ಹೆಚ್ಚು ಸಭೆಗಳನ್ನು ಇಲ್ಲಿ ಸ್ಥಳೀಯರನ್ನೆಲ್ಲ ನಾವೆಲ್ಲ ಸೇರಿಕೊಂಡು, ಮತ್ತು ಇದರ ಬಗ್ಗೆ ಒಂದು ಹೆಚ್ಚು ಆಸಕ್ತಿ ಇರುವಂತಹ ವ್ಯಕ್ತಿಗಳನ್ನು ಸಹ ಸೇರಿಕೊಂಡು ನಾವೊಂದು ದೊಡ್ಡ ಮಟ್ಟದ, ಅಂದರೆ ಸುಮಾರು ಒಂದು 30ರಿಂದ
40 ಲಕ್ಷದ ಒಂದು ಗುಡಿಯನ್ನ ಕಟ್ಟಬೇಕು ಅಂತ ಹೇಳುವಂತ ಒಂದು ಆ, ವಿಚಾರಕ್ಕೆ ಬಂದಿವಿ. ಬಂದಾದ್ಮೇಲೆ ಅದರ ಹಂತ ಹಂತ ಮೀಟಿಂಗ್ಗಳಾಯ್ತು. ಅದಕ್ಕೆ ಯಾವುದೇ ಪ್ರಚಾರಗಳನ್ನು ನಾವು ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ಆ, ನಾವು ನಂಬಿಕೊಂಡು ಬಂದಿರುವಂತಹ ನಮ್ಮ ಕುಲದೇವರು, ಆಂಧ್ರ ನಮ್ಮ ಕುಲದೇವರು, ನಮ್ಮ ಸಮುದಾಯದ ಕುಲದೇವರು. ಅವರಿಗೆ ನಾವೊಂದು ಗುಡಿ ಗುಂಡಾರವನ್ನು ಕಟ್ಟಿದ್ರೆ ಆ ಕ್ಷೇತ್ರ ಬೆಳಗ್ತದೆ ಮತ್ತು ನಾವು ಸಹ ಬೆಳಗ್ತೀವಿ. ಹಾಗಾಗಿ ನಾವು ಮೀಟಿಂಗ್ಗಳನ್ನು ಮಾಡಿದ್ವಿ. ಒಂದು ವಿಚಾರದ ಹಂತಕ್ಕೆ ಬಂದ್ವಿ. ಮೊನ್ನೆ 17ನೇ ತಾರೀಕು, ಮೇ 17ನೇ ತಾರೀಕು ಇದೇ ಜಾಗದಲ್ಲಿ ಒಂದು ವಿಜ್ಞಾಪನಾ ಪತ್ರವನ್ನು ಸಹ ಆ, ನಮ್ಮ ಸಮುದಾಯದ ಅವರೇ ಆದಂತಹ ಸುಳ್ಯದ ಶಾಸಕಿ ಭಾಗೀರಥಿ ಮುರಳಿ ಅನ್ನೋರನ್ನ ಕರೆಸ್ಬಿಟ್ಟು ಅವರಿಂದ, ಅವರು ಖಾಲಿ ರಾಜಕೀಯ ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ನಾವು ಮಾಡಿದ್ದಲ್ಲ. ಅವರು ನಮ್ಮ ಕುಲ ಸಮುದಾಯದ ಒಬ್ಬರು ವಿಧಾನಸಭೆಯ ಒಬ್ಬರು ಸದಸ್ಯರು. ಅದಕ್ಕಾಗಿ ಅವರನ್ನ ಕರೆಸಿ ನಾವು ಅವರನ್ನ ವಿಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ವಿ. ಇನ್ನು ಮುಂದಿನ ಕೆಲಸ ಕಾರ್ಯಗಳನ್ನು ಸಹ ನಾವು ಮಾಡ್ತೀವಿ. ಅದಕ್ಕೆ ನಾವು ಒಂದೆರಡು ಕಮಿಟಿಗಳನ್ನು ಮಾಡಿದ್ವಿ, ಸಮಿತಿಗಳನ್ನು ರಚಿಸ್ತೀವಿ. ಒಂದು ಆಡಳಿತ ಸಮಿತಿ, ಅದು ಪರ್ಮನೆಂಟ್ ಇರುತ್ತೆ ಆಡಳಿತ ಸಮಿತಿ, ಅದರಲ್ಲಿ ಸಹ ನಾನಿದ್ದೇನೆ. ಮತ್ತೊಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡು ಗಟ್ಟಿಯ ಒಂದು ಯುವಕರ ತಂಡವನ್ನ ಕಟ್ಟಿದೀವಿ. ಈಗ ಕೆಲಸಕ್ಕೆ ಈಗ ಇನ್ನು ಹೊರಡಬೇಕು. ಈಗ ಸುಮಾರು ಒಂದು 22 ಜನ ಇದ್ದಾರೆ ಅದರಲ್ಲಿ, ಆ ಕಮಿಟಿಯಲ್ಲಿ 22 ಮಂದಿ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ಹುದ್ದೆಗಳನ್ನ ಅವರಿಗೆ ನಾವು ಕೊಟ್ಟಿದ್ದೀವಿ. ಒಬ್ಬರ ಅಧ್ಯಕ್ಷರು ಇರ್ತಾರೆ, ಮತ್ತು ಉಪಾಧ್ಯಕ್ಷರು ಇರ್ತಾರೆ, ಗೌರವಾಧ್ಯಕ್ಷರುಗಳು ಇರ್ತಾರೆ, ಮತ್ತೆ ಕೋಶಾಧಿಕಾರಿ ಇರ್ತಾರೆ, ಮತ್ತೆ ಸದಸ್ಯರುಗಳು ಇರ್ತಾರೆ, ಮತ್ತು ಮಹಿಳಾ ಸಮಿತಿಯನ್ನು ಕೂಡ ರಚನೆ ಮಾಡಿದ್ವಿ. ಅದರ ಅಧ್ಯಕ್ಷರು ಸಹ ಇರ್ತಾರೆ. ಸೊ ಇನ್ನು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋಗ್ಲಿಕ್ಕಿದ್ದೇವೆ. ಸರ್, ಮುಖ್ಯವಾಗಿ ಈ ಕ್ಷೇತ್ರದ ಕಾರಣಿಕ ಏನು ಅನ್ನುವಂಥದ್ದು? ಕಾರ್ಣಿಕ ಅಂತ ಹೇಳಿದ್ರೆ ಇಲ್ಲಿಯ ಲೋಕಲ್ ಜನ, ಇಲ್ಲಿ ನಮ್ಮ ತಿಂಗಳ ಪರ್ವ ಕಾರ್ಯಕ್ರಮ ಆಗುವಾಗ ಬಂದು ಹರಕೆಯನ್ನು, ಪ್ರಾರ್ಥನೆಯನ್ನು, ಸಂಕಲ್ಪವನ್ನು ಮಾಡಿ ಹೋಗ್ತಾರೆ. ನಮಗೆ ತಿಳಿದಿರುವ ಮಟ್ಟಿಗೆ ಅಂತ ಹೇಳಿದ್ರೆ, ಒಂದು ಸಂತಾನ ಭಾಗ್ಯ ಯಾರಿಗೆ ಇಲ್ಲ ಅವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ಅವರಿಗೆ ಸಂತಾನ ಭಾಗ್ಯ ಬಂದಿದೆ. ಇನ್ನೊಂದು ಹೇಳುವಂಥದ್ದು, ಇಲ್ಲಿಯ ಈ ಬಹಳಷ್ಟು ಕಾಡು ಪ್ರಾಣಿಗಳಿಂದ ಕೃಷಿ ನಾಶ ಆಗುವ ಸಂದರ್ಭದಲ್ಲಿ ನಮ್ಮ ಕೃಷಿ ಭೂಮಿಗೆ ಕಾಡು ಪ್ರಾಣಿಗಳಿಂದ ಯಾವುದೇ ತೊಂದರೆಗಳು ಆಗಬಾರ್ದು ಅನ್ನೋ ಹರಕೆಯನ್ನು, ಪ್ರಾರ್ಥನೆಯನ್ನು, ಸಂಕಲ್ಪವನ್ನು ಇಲ್ಲಿಯ ಜನ ಮಾಡಿದ ಮೇಲೆ ಅವರಿಗೆ ಇವತ್ತಿಗೂ ಕೂಡ, ಮೊನ್ನೆ ನಮ್ಮ ವಿಜ್ಞಾಪನಾ ಪತ್ರ ಬಿಡುಗಡೆ ಆಗುವಾಗ ಅವರು ಬಂದಿದ್ದರು. ಅವರು ಬಂದು ಹೇಳಿದರು, ನನಗೆ ಇಲ್ಲಿಯ ಕಾರಣಕ್ಕೆ ಏನು ಅಂತ ಅರ್ಥ ಆಗಿದೆ ಅಂತ. ಏನು ಅಂತ ಹೇಳಿದರೆ, ಅವ್ರು ಹೇಳಿದರು, ನಾನು ಹರಕೆ ಇಟ್ಟಿದ್ದೆ ನನ್ನ ಕೃಷಿ ಭೂಮಿ ನಾಶ ಆಗುವ, ಕಾಡು ಪ್ರಾಣಿಗಳಿಂದ ನಾಶ ಆಗುವ ಸಂದರ್ಭದಲ್ಲಿ ನಾನು ಹರಕೆ ಇಟ್ಟಿದ್ದೆ, ಈಗ ಕಾಡು ಪ್ರಾಣಿಗಳು ನನಗೆ ಬರ್ತಾ ಇಲ್ಲ ಅನ್ನೋದನ್ನು. ಇನ್ನೊಂದು ಇರುವಂಥದ್ದು, ಇಲ್ಲಿ ಚಿನ್ನ ಒಂದು ಕಳೆದೋಗಿರುವಂಥದ್ದು. ಅದು ಸಹ ಚಿನ್ನ ಕಳೆದೋದ ಸಂದರ್ಭದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಆ ಪರ್ವ ಆಗುವಾಗ ಒಂದು ಹರಕೆ ಇಲ್ಲಿ ಕೊಡ್ತಾರೆ. ಕೊಡುವಾಗ ಇಲ್ಲಿಯ ಅರ್ಚಕರು, ನಮ್ಮ ಅರ್ಚಕರು ಕೇಳ್ತಾರೆ, ಏನಿದ್ದು ಹರಕೆ ಅಂತ ಹೇಳುವಾಗ ಅವರು ಆ ಸಂದರ್ಭದಲ್ಲಿ ಬಾಯಿ ಬಿಚ್ಚಿ ಕಣ್ಣಲ್ಲಿ ಕಣ್ಣೀರಿಟ್ಟು ಹೇಳಿದರು, ನನ್ನ ಚಿನ್ನ ಕಳೆದೋಗಿತ್ತು, ಆ ಸಂದರ್ಭದಲ್ಲಿ ಇಲ್ಲಿ ಬಂದು ಹರಕೆ ಯಾರು ಇರಲಿಲ್ಲ ಈ ಸಮಯದಲ್ಲಿ, ನಾನು ಬಂದು ಹರಕೆ ಹಾಕಿದೆ, ಪ್ರಾರ್ಥನೆ ಮಾಡಿದೆ, ಸಂಕಲ್ಪ ಮಾಡಿದೆ, ಅದು ಸಿಕ್ಕಿದ್ರೆ ನನಗೆ ಇಲ್ಲಿ ಬಂದು ನಾನು ಪರ್ವ ಆಗುವಾಗ ನನ್ನ ಹರಕೆಯನ್ನು ಒಪ್ಪಿಸ್ತೇನೆ ಅಂತೇಳಿ ಅದು ಸಿಕ್ಕಿರುವಂಥದ್ದು. ಇನ್ನಿತ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಈಗ ಅಂತ ಹೇಳಿದ್ರೆ, ಒಂದು ಪರ್ವ ಕಾಲದಲ್ಲಿ ಇಲ್ಲಿ ನಾವು ಏನು ಹೇಳ್ತೇವೆ, ಪೊದ್ದೋಡು ಅಂತ ಹೇಳ್ತೇವೆ, ಇಲ್ಲದೆ ಇದು ಅವಲಕ್ಕಿ ಬಜಿಲು, ಅದನ್ನು ಒಪ್ಪಿಸ್ತಾರೆ. ಮತ್ತೆ ಅಮೃತ ಅಂತ ಹೇಳ್ತೇವೆ ನಾವು, ಇದು ಯಾವುದು ಶೇಂದಿ, ಶುದ್ಧ ಶೇಂದಿಯನ್ನು ಬಂದು ಒಪ್ಪಿಸ್ತಾರೆ. ಇಷ್ಟು ಹರಕೆಗಳನ್ನು ನೋಡಿ. ಬಂಗಾಡಿ ಸೀಮೆ ಅಂತ ನಾವು ಹೇಳ್ತೇವೆ. ಬಂಗಾಡಿ ಸೀಮೆ ಅಂತ ಹೇಳಿದ್ರೆ ನಮ್ಮ ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂಥ ಮಲವಂತಿಯ ಗ್ರಾಮ ಇರ್ಬೋದು, ಮಿತ್ತಬಾಗಿಲಿರ್ಬೋದು, ಕಡಿರುಜ್ಜಾರು ಇರ್ಬೋದು, ಇಂದಬೆಟ್ಟು, ನಡ, ಲಾಯ್ಲ, ಈ ಗ್ರಾಮಗಳಲ್ಲಿ ಎಲ್ಲಿಯೂ ಇಲ್ಲದ ಸತ್ಯಸಾರಮಣಿ ಕ್ಷೇತ್ರ ಅದು ಬಂಗಾಡಿ ಸೀಮೆಯಲ್ಲಿ, ಈ ನಮ್ಮ ಬಂಗಾಡಿ ಇಂದಬೆಟ್ಟು ಗ್ರಾಮದ ಬಂಗಾಡಿಯಲ್ಲಿ ಪೆರಲ್ದರ ಫಲಿಕದಲ್ಲಿ ಮಾತ್ರ ಇರುವಂಥದ್ದು. ಇದೊಂದು ವಿಶೇಷ ಅಂತ ಹೇಳ್ಬೋದು. ಎಲ್ಲಿಯೂ ಸಹ ಇಲ್ಲ ಕ್ಷೇತ್ರ. ಇಲ್ಲಿ ಪ್ರತಿ ವರ್ಷ ಪರ್ವ ಕಾರ್ಯಕ್ರಮಗಳು ಆಗ್ತಾ ಇದೆ. ಅದರಿಂದ ಇದೊಂದು ವಿಶೇಷ ಅಂತ ಹೇಳ್ಬೋದು. ಅವರು ಕಾರಣಿಕ ಪುರುಷರು ಸಹ ಹೌದು, ವೀರ ಪುರುಷರು ಸಹ ಹೌದು. ನೀವು ಮಾಧ್ಯಮದವರು ನಮಗೆ ನಾವು ಪತ್ರಿಕೋಷ್ಠಿಯನ್ನು, ವಿಜ್ಞಾಪನಾ ಪತ್ರ ಪತ್ರಿಕೋಷ್ಠಿಯನ್ನು ಮಾಡಿದ್ವಿ, ನೀವು ಬಹಳಷ್ಟು ಪ್ರಚಾರವನ್ನು ಕೊಟ್ಟಿದ್ದೀರಿ. ಮತ್ತು ಮೊನ್ನೆ ಸಹ ಒಂದು ಒಳ್ಳೆಯ ದೃಶ್ಯ ಮಾಧ್ಯಮ ನೀವು ಬಂದು ಒಂದು ಒಳ್ಳೆಯ ಡಾಕ್ಯುಮೆಂಟ್ ಅದನ್ನು ದಾಖಲೀಕರಣ ಮಾಡಿದಿರಿ. ಅದು ನಮಗೆ ಕೂಡ ಖುಷಿ ತಂದಿದೆ.
ಇನ್ನು ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಸಹ ನಮಗೆ ಬಂದು ಪ್ರಚಾರಗಳನ್ನು ಕೊಡಬೇಕು. ನೀವು ಪ್ರಚಾರ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಕಮಿಟಿ ವತಿಯಿಂದ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ನೀವು ನಾನು ಇಲ್ಲಿ ಆಡಳಿತ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಇಲ್ಲಿದ್ದೇನೆ ನಾನು. ಸರ್, ಈ ಕ್ಷೇತ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಆಕ್ಚುಲಿ ಈಗ ಕೆಲವೊಂದು ಇತಿಹಾಸ ಬಗ್ಗೆ ಹೇಳಿದ್ರು ಅವರು. ಹೌದು. ಸರಿ. ಇತಿಹಾಸ ಬಗ್ಗೆ ಹೇಳಿ. ಹ್ಮ್. Okay. ಮುಳ್ತುಲೆ, ವಿನ್ಸುಲೆ. ಆಯ್ತು. ಈಗ ಅವರು ಕೆಲವೊಂದು ಇತಿಹಾಸ ಬಗ್ಗೆ ಹೇಳಿದ್ರು. ಹ್ಮ್. ಎಲ್ಲೆಲ್ಲ ಅವರು ಇದ್ರು ಅನ್ನುವಂಥದ್ದು. ಹೌದು. ಈಗ ನಿಮ್ಗೆ ಇಲ್ಲಿ ಇದೆ ಅಂತ ಗೊತ್ತಾಗಿದೆ ಒಂದು ಆ ಕ್ಷಣದ ಬಗ್ಗೆ. ಹ್ಮ್. ಜೊತೆಗೆ ನಿಮ್ಗೆ ಇಲ್ಲಿ ಏನಾದ್ರು ಅದಕ್ಕೆ ಅನುಭವ ಆಗಿದೆಯಾ? ಇಲ್ಲಿ ಒಂದು ಕಾರಣಿಕ ಇದೆ ಅನ್ನೋದು ಯಾವ ತರ ಗೊತ್ತಾಗಿದೆ ಅನ್ನೋದು? ಅಲ್ಲ, ಈಗ ಇಲ್ಲಿ ಇದೆ ಅನ್ನೋದಕ್ಕೆ ಅನುಭವಕ್ಕಿಂತಲೂ ಇಲ್ಲಿ ಯಾಕೆ ಇದ್ರು ಅಂತ ಅದು ಭಾರಿ ಪ್ರಾಮುಖ್ಯ. ಯಾಕೆ ಇದ್ರು ಅಂತ, ಯಾಕೆ ಇದ್ರಂದ್ರೆ ಅವರ ಅಪ್ಪ ಅಂದ್ರ, ಅವರ ತಂದೆ ಅಂದ್ರ. ಅಂದ್ರ ಇಲ್ಲಿ ಹಿಂದೊಟ್ಟು ಅಂದ್ರ ಅಂತಲೇ ಇರುದು. ಇವಾಗ ಇಂದ ಬೆಟ್ಟುತ್ತಾಗಿದೆ, ಅದು ಹಿಂದೊಟ್ಟು ಅಂದ್ರ. ಈ ಹಿಂದೊಟ್ಟು ಅಂದ್ರನಿಗೆ ಅವರ ಅಮ್ಮ ಬೊಲ್ಲೆ ಅವರನ್ನು ಮದುವೆ ಆಗಿ ಇಲ್ಲಿ ಬಂದಿರೋದು. ಮದುವೆ ಆಗಿ ಬಂದಾಗ ಇಲ್ಲಿ ಅವಳಿ ಮಕ್ಕಳು ಹುಟ್ಟುತ್ತಾರೆ ಅವರಿಗೆ. ಅವಳಿ ಮಕ್ಕಳು ಹುಟ್ಟಿದವರೇ ಕಾಣದ ಮತ್ತೊಬ್ಬ ಕಟ್ಟದ. ಅವರು ಇಲ್ಲಿ ಹುಟ್ಟಿದ ಭೂಮಿ ಅಂತ, ಇಲ್ಲಿ ಹುಟ್ಟಿದ ಭೂಮಿ. ಈಂದೊಟ್ಟು ಕೊಪ್ಪ ಅಂತ ಈಗ ಹೇಳಿದ್ರಲ್ಲ, ಅದೇ ಈ ಕ್ಷೇತ್ರ, ಈ ಜಾಗದಲ್ಲೇ ಅವರು ಹುಟ್ಟಿದ್ದಾರೆ. ಹಾಗಾದ್ರೆ ಅವರು ಹುಟ್ಟಿದಂಥ ಜಾಗನ ನಾವು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಮಾಡ್ತಿದ್ದೀವಿ. ಹಾಗಂತೇಳಿ ಇದರ ಇತಿಹಾಸ ಏನು ಅಂತ ಹೇಳಿದ್ರೆ, ಅದೇ ಪೇರಲದ ಬಾಳಿಕೆ ಅಂತ ಹೇಳುವಾಗ ಆಲದ ಮರಗಳ ಒಂದು ದೊಡ್ಡ ಇದಿತ್ತು, ಇಲ್ಲಿ ಜಾಗ ಇತ್ತು, ತುಂಬ ಆಲದ ಮರಗಳಿತ್ತು ಅಂತ ಆವಾಗ ಹಿರಿಯರು ಇರುವಾಗ. ಈ ಆಲದ ಮರ ಎಲ್ಲ ನಾಶ ಆಯಿತು, ಆದರೆ ಹೆಸರು ಹಾಗೇನೆ ಉಳಿಯಿತು, ಪೇರಲದ ಬಾಳಿಕೆ. ಅದು ತುಳು ಭಾಷೆಯಲ್ಲಿ ಬರುವಾಗ ಪೇರಲದ ಬಾಳಿಕೆ ಅಂತ. ಯಾರು ನಂಬಿಕೊಂಡು ಬಂದ್ರು ಅಂದ್ರೆ, ಕಾಣದ ಘಟ್ಟದರು ಮನುಷ್ಯರಾಗಿ ಹುಟ್ಟಿ ದೈವತ್ವಕ್ಕೆ ಏರಿದ ನಂತರ ಇನ್ನೂ ಕಾಣದ ಘಟ್ಟದರು ಅಂಥ ಪವಿತ್ರ ಮನುಷ್ಯರು ಈ ಮಣ್ಣಲ್ಲಿ ಹುಟ್ಟಿದಾರಲ್ಲ, ಆ ಮಣ್ಣಲ್ಲಿ ನಾವು ಏನಾದರೂ ಪೂಜೆ ಮಾಡಬೇಕು, ಅಲ್ಲಿ ಇದು ದೈವತ್ವವನ್ನು ನಾವು ಅವರಲ್ಲಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಹಿರಿಯರು, ಅಂದ್ರೆ ಈಗ ಇತಿಹಾಸ ನೋಡುವಾಗ ಕೋಟಿ ಚೆನ್ನಯ್ಯ ಕಾಣದ ಘಟ್ಟದರು ಸಮಕಾಲಿಕರು, ಅಂದ್ರೆ ಸುಮಾರು ಒಂದು 500 ವರ್ಷದ ಹಿಂದ್ಗಡೆದು ಕತೆ. ಆದ್ರೆ ಅವರು ಮರಣದ ನಂತರ ಏನು, ಅವರು ಮರಣ ಅಂದ್ರೆ ಈಗ ಕಾಯ ಬಿಟ್ಟು ಮಾಯವನ್ನು ಸೇರಿದ ನಂತರ ಇಂಥ ಪವಿತ್ರ ಹುಡುಗರು ನಮ್ಮ ಈ ಮಣ್ಣಲ್ಲಿ ಹುಟ್ಟಿದ್ದಾರೆ ಅಂತ ಹೇಳುವಾಗ, ದೈವತ್ವಕ್ಕೆ ಹೇರಿದ್ದಾರೆ ಅಂತ ಹೇಳುವಾಗ, ಈ ಮಣ್ಣಲ್ಲಿ ಪವಿತ್ರ, ಅವ್ರು ಹುಟ್ಟಿದ ಜಾಗನೇ ಪವಿತ್ರ, ಈ ಜಾಗದಲ್ಲಿ ನಾವು ನಂಬಬೇಕು ಅನ್ನುವಂಥ ಉದ್ದೇಶದಿಂದ ಹಿರಿಯರು ಈ ಜಾಗದಲ್ಲಿ ನಂಬ್ಕೊಂಡು ಬಂದ್ರು. ಅಲ್ಲ, ಕಾರಣಿಕ ಅಂದ್ರೆ ಆವಾಗ ಅವ್ರು ನಂಬ್ಕೊಂಡು ಬರಕ್ಕೆ ಒಂದು ಸ್ವಲ್ಪ ಕಾರಣ ಉಂಟು. ಯಾಕೆಂದ್ರೆ ನಮ್ಮವರಿಗೆ ಸ್ವಲ್ಪ ಆಚೆ ಈಚೆ ಸಮಸ್ಯೆಗಳು ತೊಂದರೆಗಳು ಬರುವಾಗ ಯಾಕೆ ಅಂತ ನಮ್ಮಲ್ಲಿ ಆ ಮೊದಲೆಲ್ಲ ಪ್ರಶ್ನೆಗಳು ಕೇಳುವಂಥದ್ದು ತುಂಬಾ ಇತ್ತು. ಆ ಪ್ರಶ್ನೆಗಳನ್ನು ಕೇಳುವಾಗ ಕೆಲವು ಹೇಳಿದ್ರು, ನೋಡಿ ನಿಮ್ಮ ಹಿರಿಯರು ದೈವತ್ವವನ್ನು ಏರಿದಂತ ಪವಿತ್ರ ಕಾಣದ ಘಟ್ಟದರನ್ನು ಈ ಮಣ್ಣಲ್ಲಿ ನೀವು ನಂಬಲಿಲ್ಲ, ಆದ ಕಾರಣ ನಿಮಗೆ ಒಂದಷ್ಟು ಸಮಸ್ಯೆಗಳು ಬರ್ತಾ ಇದೆ, ನೀವು ನಂಬಬೇಕು ಅಂತ. ಹಾಗಂತೇಳಿ ಹಿರಿಯರೆಲ್ಲ ಸೇರ್ಕೊಂಡು ಎಂತ ಮಾಡುದು? ಅಲ್ಲ, ಈಗ ಹೇಳುವಾಗಿಲ್ಲ. ಯಾಕೆ ಇಲ್ಲ ಅಂದ್ರೆ ಹಿರಿಯರಿಗೆ ಬಂದಂತ ಸಮಸ್ಯೆಗಳು ಏನು ಬಂತು ಅಂತ ಗೊತ್ತಿಲ್ಲ. ನಾವಿಲ್ಲಿ ಸಾಧಾರಣ ಒಂದು 100 ವರ್ಷದ ಆಚೆಗೆ ಅವರು ಆಚರಣೆ ಮಾಡಿದ್ದಾರೆ ಅಂದ್ರೆ ನಾವು ಹುಟ್ಟೇ ಇರಲಿಲ್ಲ. ಹಾಗೆ ಅದು ಸಮಸ್ಯೆ ಏನು ಅಂತ ಗೊತ್ತಿಲ್ಲ. ಅಂತೂ ಸಮಸ್ಯೆ ಬಂತು. ಸಮಸ್ಯೆ ಬರುವಾಗ ಅವರೆಲ್ಲ ಆಯ್ತು, ನಾವೊಂದು ಪ್ರಾರ್ಥನೆ ಮಾಡ್ತೇವೆ, ನಮಗೇನು ಇಲ್ಲಿ ದೈವಸ್ಥಾನವನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಬರೀ ಮಣ್ಣಲ್ಲಿ ಏನಾದರೂ ನಾವೊಂದು ನಂಬಿ ಅವರ ಜಾಗ ಅಂತ ನಾವು ಇಲ್ಲಿ ಮಾಡಿಕೊಂಡು ಇಲ್ಲಿ ನಾವು ಅವರಿಗೆ ಒಂದು ಸಣ್ಣ ಭೋಗವನ್ನು ಕೊಡುವಂತ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ಕೊಂಡು ಬಂದ್ರು. ನಿರಂತರ ಅದೇ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಮತ್ತಿನ ತಲೆಮಾರುಗಳು ಹಿರಿಯರು ಹೋದ ನಂತರ, ಹಿರಿಯರು ಹೋದ್ರು ಹಾಗಾದ್ರೆ ಇದನ್ನು ನಿಲ್ಲಿಸಬಾರ್ದು, ಇದು ಮುಂದುವರಿಬೇಕು ಅನ್ನುವಾಗ ಮತ್ತೆ ಯುವಕರೆಲ್ಲ ಸೇರ್ಕೊಂಡು ಹಾಗೇನೆ ಮುಂದುವರಿಸ್ಕೊಂಡು ಬಂದ್ರು. ತದನಂತರ ಇಲ್ಲಿ ಆಲದ ಮರ ಅದು ಇದೆಲ್ಲ ಮಾಯ ಆಯ್ತು, ಅದು ಹೋಯ್ತು ಆ ಕಡೆ. ಇನ್ನು ಮುಂದೆ ಏನು ಅಂತ, ಈಗ ನಮ್ಮ ಕುಲದೈವದ್ದು ಒಂದು ಸಾರಮಾಣಿ ದೈವಗಳಿಗೆ ಮೂಲತಃ ಹಿರಿಯರು ಹೇಳುವ ಪ್ರಕಾರ ಕಲ್ಲುಲಜ್ಜಿ ಕಲಾಲಜ್ಜಿ ಬೋಲುಲ ನಂಬೋಳಿ ಆ ದೈವನು ಅಂತ ಹಿರಿಯರು ಹೇಳ್ತಾ ಇದ್ರು. ಅದಕ್ಕೆ ಕಲ್ಲು ಹಾಕಿ ನಂಬಬೇಕಾಗಿಲ್ಲ, ಅದರದ್ದೇ ಒಂದು ಜಾಗರಣ ಮಾಡಬೇಕಾಗಿಲ್ಲ, ನಾವು ಎಲ್ಲಿ ನೆನಿತೇವೆ ಅಲ್ಲಿ ದೈವ ಇದೆ ಅಂತ. ಆ ರೀತಿ ಆಗ್ತಾ ಹೋಯ್ತು. ತದನಂತರ ಇನ್ನು ಏನು ಮಾಡುದು, ಇನ್ನು ಮುಂದೆ ಮರನಿಲ್ಲ ಏನಿಲ್ಲ, ಹಾಗಾದ್ರೆ ನಾವೆಲ್ಲ ಒಂದು ಮನೆ ಕಟ್ಕೊಂಡು ಏನಾದರೂ ನಾವು ಸ್ವಲ್ಪ ಮಟ್ಟಿಗೆ ಸುಧಾರಣೆಯಲ್ಲಿ ಇದ್ದೀವಲ್ಲ, ಹಾಗೆ ಇರುವಾಗ ನಮ್ಮ ದೈವಗಳಿಗೆ ಯಾಕೆ ನಾವೊಂದು ಸ್ಥಾನ ಮಾಡಬಾರ್ದು, ದೈವಸ್ಥಾನ ಕಟ್ಬೋದಲ್ಲ ಅಂತ ಅವರೇ ಶ್ರಮ ಪಟ್ಟು, ಯಾರಲ್ಲಿನೂ ಡೊನೇಷನ್ ಅದು ತಗೊಂಡಲ್ಲ, ಅವರ ಸ್ವಂತ ಖರ್ಚಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆಯಲ್ಲ ಅವರೆಲ್ಲ ಇವ್ರನ್ನವ್ರು ಸೇರಿಕೊಂಡು ಸಣ್ಣ ಒಂದು ದೈವಸ್ಥಾನವನ್ನು ಮಾಡಿದ್ರು. ಆ ದೇವಸ್ಥಾನ ಮಾಡಿಕೊಂಡು ಈವರೆಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಂತೇಳಿ ನಮಗೆ ಮೂಲ ಉದ್ದೇಶ ಏನಿತ್ತಂದ್ರೆ, ಹುಟ್ಟಿದ ಜಾಗ ಎಲ್ಲಿ,
ಹುಟ್ಟಿದ ಜಾಗದಲ್ಲಿ ಪ್ರಥಮವಾಗಿ ಒಂದು ಸಣ್ಣ ದೈವಸ್ಥಾನವನ್ನು ಮಾಡಿ ಅಲ್ಲಿ ಒಂದು ಬೆಳಕನ್ನಿಟ್ಟು ಒಂದು ದೀಪ ಹಚ್ಚಿ ಆ ನಂತರ ಅವ್ರದ್ದು ಏನಿದ್ರು ಈಗ ಮೂಲ ಕ್ಷೇತ್ರ ಅದು ಇದೆಲ್ಲ ಮಾಡ್ತಿದ್ದೆ, ಅದರ ಮೊದಲು ಇಲ್ಲೊಂದು ದೀಪ ಇಡಬೇಕು ಅಂತ ನಮಗೆ ಒಂದು ಕಲ್ಪನೆ ಇತ್ತು. ಆ ಪ್ರಕಾರ ಎಲ್ಲಿ ಅಂತ ಅದನ್ನು ಹುಡುಕ್ಲಿಕ್ಕೆ ನಾವು ಹೋಗ್ಬೇಕು. ಈಗ ಇಲ್ಲಿ ಇವರು ನಂಬಿದ್ರು, ಅದು ಓಕೆ, ಅದಾಯ್ತು. ಹಾಗಾದ್ರೆ ಅವರ ಇತಿಹಾಸ ಗೊತ್ತಿರ್ಬೇಕಲ್ಲ. ಎಲ್ಲ ಇತಿಹಾಸದ ಬಗ್ಗೆ ನಾವೊಂದಷ್ಟು ಅಧ್ಯಯನ ಮಾಡಿದ್ದೇವೆ. ಅಧ್ಯಯನ ಪ್ರಕಾರ ನಮ್ಮ ಸಂಧಿ ಪಾಡ್ದನ ಕಥೆಗಳು ಏನು ಹೇಳ್ತದ ಅದೆಲ್ಲವೂ ನಮಗೆ ಸಿಕ್ಕಿದೆ. ಕಾಣದಘಟ್ಟದರು ಹುಟ್ಟಿದ್ದಿಲ್ಲಿ, ಆ ನಂತರ ಎಲ್ಲಿ ಹೋದ್ರು, ಆ ನಂತರ ಏನಾದ್ರು, ತಂದೆ ತಾಯಿ ಎಂತ ಆಗಿ ಹೋದ್ರು, ಆ ನಂತರ ಅವರು ಎಲ್ಲಿದ್ರು, ಇದೆಲ್ಲ ಕತೆ ನಿಮಗೆ ಅದು ಭಾರಿ ಉದ್ದ ಆಗ್ತದೆ ಹೇಳಿದ್ರೆ. ಆ ನಂತರ ಬಂಗಾಡಿಗೆ ಬಂದು ನಾವು ಕೂಡ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಬೇಕು ಅನ್ನೋಂಥ ಉದ್ದೇಶದಿಂದ ಅರಸರಲ್ಲಿ ಬಂದು ಜಾಗವನ್ನು ನಮಗೆ ಒಂದು ಎಲ್ಲಾದ್ರೂ ಒಂದು ನಾವು ದುಡಿದು ತಿನ್ನಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳುವ ಸಂದರ್ಭದಲ್ಲಿ ಅವರು ತೋರಿಸಿದಂತಹ ಜಾಗದಲ್ಲಿ ಹೋಗಿ ಅವರು ಗದ್ದೆಲ್ಲ ಮಾಡಿದ್ದಾರೆ. ಆ ಗದ್ದೆ ಮಾಡಿದ್ರೆ ಆಯ್ತಾ, ಗದ್ದೆ ಮಾಡಿದ್ರೆ ಮತ್ತೆ ಬಾಕಿ ಅದಕ್ಕೆ ಬೇಕಾಗುವಂಥದ್ದು ಗದ್ದೆ ಹೂಳ್ಬೇಕಂದ್ರೆ ದನ ಬೇಕು, ಎತ್ತುಗಳು ಬೇಕು. ಆ ಎತ್ತುಗಳನ್ನು ಎಲ್ಲಿಂದ ತರುವುದು ಅಂತ ಹೇಳಿ ಸೀದಾ ಅವರು ಇಲ್ಲಿಗೆ ಹೋಗ್ತಾರೆ, ನಮ್ಮ ಸುಬ್ರಹ್ಮಣ್ಯ, ಕುಳ್ಕುಂದ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ. ಅಲ್ಲಿ ಹೋಗುವಾಗ ಇವರನ್ನು ನೋಡಿ ಇವರಲ್ಲಿ ಆರ್ಥಿಕ ವ್ಯವಸ್ಥೆ ಖಂಡಿತ ಇರಲ್ಲ, ಒಳ್ಳೊಳ್ಳೆ ದನವನ್ನು ಇವರು ಎತ್ತನ್ನು ಕೇಳ್ತಾ ಇದ್ದಾರೆ, ಇದನ್ನೆಲ್ಲ ಅವರಿಗೆ ತಗೊಳ್ಳಿಕ್ಕೆ ಸಾಧ್ಯ ಉಂಟು, ಸ್ವಲ್ಪ ಹೀಯಾಳಿಸಿ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಇವರು ದುಡ್ಡು ಕೊಟ್ಟು ಇಡೀ ಊರಲ್ಲಿ, ಯಾವ ಊರಲ್ಲಿನೂ ಒಂದು ಕ್ರಮ ಇತ್ತು, ಏನಂದ್ರೆ ಕಾರಿ ಮತ್ತೆ ಕಬಿಲ್ ಅನ್ನುವಂಥ ದನವನ್ನು ಎತ್ತನ್ನು ಜತೆ ಮಾಡಬಾರ್ದು ಅಂತ, ಅದು ಜತೆ ಮಾಡಬಾರ್ದು ಅಂತ ಇತ್ತು. ಮಾಡಿದ್ರೆ ಏನಾಗುತ್ತೆ, ಅದು ಮಾಡಲೇಬೇಕು. ಸ್ವಲ್ಪ ಮೂಢನಂಬಿಕೆಯನ್ನು ವಿರೋಧಿಸಿ ಅದೇ ಕಾರಿ ಮತ್ತೆ ಕಬಿಲವನ್ನು ಅಲ್ಲಿ ಜತೆ ಮಾಡಿ ತರ್ತಾರೆ. ತರುವಾಗ ಇವರು ಏನಾದ್ರು ಮಾತಾಡಿದ್ರಲ್ಲ, ಅಲ್ಲಿ ಹೀಯಾಳಿಸಿದ್ರಲ್ಲ, ಅವಾಗ ಅಲ್ಲಿ ಒಂದು ಶಾಪ ಆಗ್ತಾರೆ ಅವರು. ಅಲ್ಲಿ ಕುಳ್ಕುಂದ ಜಾತ್ರೆ 1 ತಿಂಗಳು ನಡೀತದೆ, ಇನ್ನು ಮುಂದೆ ನಮ್ಮಂಥವ್ರನ್ನು ನೋಡಿ ಈ ರೀತಿ ಮಾತಾಡಿದ್ದಕ್ಕೆ ಇನ್ನು 15 ದಿನ ಮಾತ್ರ ಆಗ್ಬೇಕು, ನಿಮ್ಮ ದುಡ್ಡಿನ ಅಹಂಕಾರದಲ್ಲಿ ಈ ರೀತಿ ಮಾತಾಡ್ತೀವಿ ವ್ಯಾಪಾರ ಮಾಡುವವರು, ಇನ್ನು 15 ದಿನದಲ್ಲಿ ನಿಮ್ಮ ವ್ಯಾಪಾರ ಮುಗಿಸ್ಕೊಂಡು ಇಲ್ಲಿ ಹೋಗ್ಬೇಕು ಅಂತ, ಇಲ್ಲಿಂದ ಹೋಗ್ಬೇಕು ಅಂತ. ನೋಡಿ ಇವಾಗಲೂ ಅಲ್ಲಿ ಕುಳ್ಕುಂದದಲ್ಲಿ ಅಷ್ಟೇ ದಿನ, 15 ದಿನ ಮಾತ್ರ ಜಾತ್ರೆ. ಮೂಲತಃ 1 ತಿಂಗಳ ಜಾತ್ರೆ ಇತ್ತು. ಈ ರೀತಿ ಆಯ್ತು. ಅಲ್ಲಿಂದ ಅವರು ಬಂದ ನಂತರ ಇನ್ನು ಭತ್ತ ಬೇಕು, ಅದಕ್ಕೆ ತಳಿ ಬೇಕಲ್ಲ. ಯಾವ ತಳಿಯನ್ನು ನಾವು ಈಗ ದನನೇ ಈ ಎತ್ತನ್ನು ಈ ರೀತಿ ಮಾಡಿದ್ದೇವೆ, ಯಾವುದು ಬೇಡ ಅಂತ ಹೇಳಿದಾರ ಅದನ್ನೇ ನಾನು ಮಾಡಿದ್ದೇನೆ, ಏನಾಗ್ತದೆ ನೋಡ್ಬೇಕು. ಹಾಗಾದ್ರೆ ಇನ್ನು ತಳಿ ಯಾವುದು, ತಳಿ ಊರಲ್ಲಿ ಇಲ್ಲದ ತಳಿಯನ್ನು ಮಾಡೋಣ ಅಂತ, ಹೊಸ ತಳಿಯನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲಿ ಸಿಗ್ಬೋದು ಅಂತ ಹುಡುಕ್ತಾ ಹೋಗುವ ಸಂದರ್ಭದಲ್ಲಿ ಶಿವಪ್ಪ ನಾಯ್ಕರದ್ದು ಅವರಿಗೆ ನೆನಪಾಗ್ತದೆ. ಶಿವಪ್ಪ ನಾಯ್ಕರ ಅಲ್ಲಿಗೆ ಹೋದ್ರೆ ಖಂಡಿತ ಅದು ಸಿಗ್ಬೋದು ಅಂತ ಹೇಳಿ ಅಲ್ಲಿ ಹೋಗಿ ಶಿವಪ್ಪ ನಾಯ್ಕರಲ್ಲಿ ಒಂದಷ್ಟು ಕೇಳ್ತಾರೆ. ಕೇಳುವಾಗ ಶಿವಪ್ಪ ನಾಯ್ಕರು ಅದಕ್ಕೆ ಅಡ್ಡಿಪಡಿಸ್ತಾರೆ. ಯಾಕೆಂದ್ರೆ ಇದು ಸಾಧ್ಯ ಇಲ್ಲ, ಅತ್ಯಾರ ಅನ್ನುವಂಥ ಆ ತಳಿ ಇದೆ ಅಲ್ಲ, ಅದು ಭಾರಿ ಪವಿತ್ರ, ಅದನ್ನೆಲ್ಲ ನೀವು ಅಲ್ಲಿ ತಗೊಂಡೋಗಿ ನಿಮ್ಗೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇಡ, ಬೇರೆ ಏನಾದ್ರು ಕೇಳಿ ಅಂತ. ಇಲ್ಲ, ಊರಲ್ಲಿ ಇಲ್ಲದನ್ನೇ ನಾನು ತಗೊಂಡೋಗ್ಬೇಕು, ನಮ್ಗೆ ಅದೇ ಬೇಕು ಅಂತ. ಹಾಗಾದ್ರೆ ಅದು ಇಂತೆಲ್ಲ ಅದರಲ್ಲಿ ವಿಶೇಷ ಇದೆ, ಅದನ್ನು ನೀವು ಬೇಯಿಸುದು ಬಿಟ್ಟು ಇದು ಏನು ಬೆಳ್ತಿ ಅಕ್ಕಿ ಎಲ್ಲ ಮಾಡಬಾರ್ದು, ಬೆಳ್ತಿಗೆ ಕುಟ್ಟಬಾರ್ದು, ಈ ರೀತಿ ಎಲ್ಲ ಇದೆ. ಮತ್ತೆ ಏನಾದ್ರೂ ಅವರಿಗೆ ಸೂತಕ ಇದ್ರೆ ಅವರು ಮುಟ್ಟಬಾರ್ದು, ಇಂಥದ್ದೆಲ್ಲ ಇದೆ, ನಿಮ್ಗೆ ತಗೊಂಡೋಗಕ್ಕೆ ಸಾಧ್ಯನಾ, ಅದು ಬೆಲೆ ಮಾಡ್ಲಿಕ್ಕೆ ಸಾಧ್ಯ ಉಂಟಲ್ಲಿ ಅಂತ. ಖಂಡಿತ ಮಾಡ್ತೇವೆ, ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಹಾಗೇನೆ ಅವರು ಕೊಡ್ತಾರೆ. ಆ ನಂತರ ತಗೊಬರುವಂತ ಸಂದರ್ಭದಲ್ಲಿ ಗಡಿಯನ್ನು ಕಾಯುವಂತ ಚೌಂಡಿ ಒಬ್ಳು ಎದುರು ಸಿಗ್ತಾಳೆ. ಸಿಗುವಂತ ಸಂದರ್ಭದಲ್ಲಿ ಚೌಂಡಿ ಇವರನ್ನು ತಡೀತಾರೆ. ಯಾಕೆ ತಡೀದಂದ್ರೆ, ಈ ಕಡೆಯಿಂದ ನೀವು ಯಾವುದೇ ತಳಿಯನ್ನು ತಗೊಂಡು ಹೋಗ್ಬಾರ್ದು, ನಾನು ಬಿಡುವುದಿಲ್ಲ ಅಂತ. ಬಿಡುವುದಿಲ್ಲ ಅಂತ ಹೇಳುವಾಗ ನಾವು ಬಿಡುವುದಿಲ್ಲ, ನಾವು ತಗೊಂಡೇ ಹೋಗ್ತೇವೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಮಾತಿಗೂ ಮಾತಾಯ್ತು, ಆ ನಂತರ ಸ್ವಲ್ಪ ಗಲಾಟೆ ಆಯ್ತು ಅಂತ, ಯುದ್ಧ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಯಾರು ಸೋಲಿಲ್ಲ, ಸಮಬಲರಾದ್ರು. ಇವ್ರೂ ಸಮಬಲರು, ಅವರು ಸಮಬಲರಾದ್ರು. ಆ ಸಂದರ್ಭದಲ್ಲಿ ಚಾಮುಂಡಿ ಹೇಳ್ತಾಳೆ, ನೋಡಿ ನೀವು ತಕೊಂಡು ಹೋಗ್ಬಾರ್ದು ಅಂತ ನಾವು ಅಡ್ಡಿಪಡಿಸಿದ್ದಲ್ಲ, ಇದಕ್ಕೆ ಅಷ್ಟು ಪವಿತ್ರತೆ ಇದೆ, ಆ ಒಂದು ತಳಿಯನ್ನು ನಿಮ್ಮ ಊರಲ್ಲಿ ಹೋಗಿ ಮಾಡ್ಲಿಕ್ಕೆ ನಿಮಗೆ ಸಾಮರ್ಥ್ಯ ಇದೆನಾ ಅನ್ನುವಂಥ ಒಂದು ಸಣ್ಣ ಇಲ್ಲಿ ಪರೀಕ್ಷೆ ಮಾಡಿದ ಹಾಗೇನಾಯ್ತು, ಖಂಡಿತ ನೀವು ಅಲ್ಲಿ ಮಾಡ್ತೀರಂತ ಹೇಳಿ ಮತ್ತೆ ಬಿಟ್ಟು ಕೊಡ್ತಾರೆ. ಬಿಟ್ಟು ಕೊಡುವಂಥ ಸಂದರ್ಭದಲ್ಲಿ ಸಮೇತ ಚೌಂಡಿಯವರು ಒಂದು ಕತ್ತಿಯನ್ನು ಕೊಡ್ತಾರೆ. ಯಾಕೆ ಅಂದ್ರೆ, ನೀವು ಇನ್ನೂ ಹೋಗುವ ಮುಂದಿನ ದಾರಿ ಕಷ್ಟ ಇದೆ, ಆ ದಾರಿಯಲ್ಲಿ ನಿಮ್ಮ ರಕ್ಷಣೆಗಾಗಿ ನಾನು ಒಂದು ಆಯುಧವನ್ನು ಕೊಡ್ತೇನೆ ಅಂತ ಹೇಳಿ ಒಂದು ಕತ್ತಿಯೆಲ್ಲ ಕೊಡ್ತಾರೆ. ಅಲ್ಲಿಂದ ಬಂದು ಇಲ್ಲಿ ಇದು ಗದ್ದೆ ಬೆಳೀತಾರೆ. ಆ ನಂತರ ಅವರ ಮಾವನವರಿಗೆ ಹುಷಾರಿಲ್ಲ ಅನ್ನುವಂಥ ಉದ್ದೇಶದಿಂದ ಅಲ್ಲಿ ಹೋದ್ರು, ಎಲ್ಲಿ ಇಟ್ಟಮಂಜ ಪೆರಿಯಕೊಪ್ಪಕ್ಕೆ ಹೋಗ್ತಾರೆ. ಇದು ಇದು ಎಂತ
ಕಿಜನೊಟ್ಟು ಬರಿಕೆಗೆ ಹೋಗ್ತಾರೆ, ಅಲ್ಲಿ ಇರ್ತಾರೆ ಮಾವನವರು. ಕಿಜನೊಟ್ಟು ಬರಿಕೆಗೆ ಹೋಗುವಂತ ಸಂದರ್ಭದಲ್ಲಿ ಮಾವನವರು ಸಮೇತ ಪ್ರಾಯ ಆಗಿತ್ತು, ಅವರು ಅಲ್ಲಿ ತೀರಿಕೊಂಡ್ರು. ಆನಂತರ ಇನ್ನು ಮುಂದೆ ಏನು ಅಂತ ಯೋಚನೆ ಮಾಡುವಾಗ, ಹಾಗಾದ್ರೆ ನಾವು ಇನ್ನು ಮುಂದೆ ಇಲ್ಲಿ ಇರುವುದು ಬೇಡ, ಆದ್ರೆ ಅಲ್ಲಿಂದ ಹೋಗುವ ಮೊದಲು, ಅಲ್ಲಿಂದ ಇಲ್ಲಿಗೆ ಬರುವ ಮೊದಲು ನಾವು ಏನಾದ್ರೂ ಮಾಡ್ಬೇಕು. ಬಂಗಾಡಿಗೆ ನೀನು ಹೋಗುದು ಆದ್ರೆ ಏನ್ ಮಾಡ್ಬೇಕಂದ್ರೆ, ಅಲ್ಲಿ ಒಂದು ಬಿರ್ಬಾರಿಗೆ ಒಂದು ಹರಿಕೆ ಹೇಳಿದ್ದಿತ್ತು. ಇವರು ಹುಟ್ಟುವಂತ ಸಂದರ್ಭದಲ್ಲಿ ತಾಯಿ ಹೇಳಿದಂತ ಹರಿಕೆ ಇತ್ತು. ಆನಂತರ ಇದು ಕಲ್ಲುಟ್ಟಿ ಮತ್ತೆ ಇದು ಪಂಜುರ್ಲಿ, ಅದಕ್ಕೆ ಒಂದು ಅಗೇಲ್ ಬಡಿಸುವಂತ ವ್ಯವಸ್ಥೆ ಇತ್ತು. ಅದೆಲ್ಲ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಮೀನಿನಲ್ಲಿ ಅಗೇಲ್ ಕೊಡ್ತೇವೆ, ಮೀನು ಸಾರು ಮಾಡಿ ಅಗೇಲ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವೊಂದು ಇದಕ್ಕೆ ಗುಂಡಿಗೆ ಹೋಗಿ ಆವಾಗ ಎಂತ ಹೇಳ್ತಾರೆ, ಕಡು ಹಾಕೋದು. ಅದು ಹಾಕಿ ನಾವು ಮೀನು ಹಿಡಿಯೋಣ ಅಂತ ಹೇಳಿ ಹೋಗ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಅದು ಅಲೇರಿ ಗುಂಡಿಯಲ್ಲಿ, ಆ ಗುಂಡಿಗೆ ಇಳಿದವರು ಅಲ್ಲಿ ಕಾಯ ಬಿಟ್ಟು ಮಾಯ ಸೇರ್ತಾರೆ. ಇಬ್ರು ಮತ್ತೆ ಬರುವುದಿಲ್ಲ, ಅವರ ಇತಿಹಾಸ ಮತ್ತೆ ಅವರು ಬರುವುದಿಲ್ಲ. ಆದ ಕಾರಣ ಇಂಥ ಪವಿತ್ರವಾದ ಒಂದಷ್ಟು ಕೆಲಸ ಮಾಡಿದ್ದಾರೆ. ನಾನು ಸ್ವಲ್ಪ ಮಾತ್ರ ನಿಮಗೆ ಹೇಳಿದ್ದು. ಎಲ್ಲೆಲ್ಲಿ ಎಂಥ ಪವಿತ್ರವಾದ ಕೆಲಸ, ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ ಕೆಲಸವನ್ನು ಮಾಡಿದ ಕಾರಣ ದೈವತ್ವಕ್ಕೆ ಅವರು ಹೇರಿದ್ರು. ಆ ನಂತರ ಅವರಿಗೆ ಇವತ್ತು ಕೂಡ ನಾವು ಹೇಳೋದು ಸತ್ಯ ಸಾರಮಾನಿ ಅಂತ. ಸತ್ಯವನ್ನು ಈ ತುಳುನಾಡಿಗೆ ನಮ್ಮವರಿಗೆ ಸಾರಿದವರು. ಏನು ನಾವು ಸಮಾಜದಲ್ಲಿ ಬದುಕಬೇಕಂದ್ರೆ ಈಗೇನೆ ಬದುಕಬೇಕು, ನಾವು ಈ ರೀತಿ ಇರಬೇಕು, ನಾವು ಸ್ವಾಭಿಮಾನಿಗಳಾಗಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ಸತ್ಯವನ್ನು ಸಾರಿದಂಥ ಮಾಣಿಗಳೇ ಸತ್ಯ ಸಾರಮಾಣಿಗಳು. ಮತ್ತೊಂದು ಹೆಸರು ಹೇಳ್ತಾರೆ ಸತ್ಯ ಪದ್ನಾಜಿ ಅಂತ. 16 ಸತ್ಯವನ್ನು ನಮಗೆ ಸಾರಿದ್ದಾರೆ, ನಮಗೆ ಗೊತ್ತಿಲ್ಲದೀಗ ಈ 16 ಸತ್ಯಗಳು ಏನು ಅನ್ನೋದನ್ನು ಯಾರು ಹೇಳ್ತಾ ಇಲ್ಲ, ನಾವು ಹೇಳ್ತೇವೆ. ನಾಡ್ದು ಇಲ್ಲಿ ನಾವು ಪ್ರತಿಷ್ಠೆ ಮಾಡುವಂಥ ಸಂದರ್ಭದಲ್ಲಿ ಸಾರಮಾಣಿಗಳು ಹೇಳಿದಂಥ 16 ಸತ್ಯಗಳು ಏನು ಅನ್ನೋದನ್ನು ಅವರು ಹುಟ್ಟಿದಂಥ ಮಣ್ಣಲ್ಲೇ ಬಿಡುಗಡೆ ಮಾಡಬೇಕು ಅನ್ನುವಂಥ ನಾವು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಹಾಗಾದರೆ ಅವರಿಗೆ ಎಷ್ಟೆಲ್ಲ ಹೆಸರು ಬಂತು, ಸತ್ಯ ಪದ್ನಾಜಿ ಆಯಿತು, ಸಾರಮಾಣಿಗಳಾಯಿತು, ಮತ್ತು ಸಾರ ಮುಪ್ಪಣ್ಣೇರು ಅಂತ ಬಂತು. ಮೂಲತಃ ಕಾಣದ ಕಟ್ಟರು, ಮೂಲತಃ ಅವರು ಕಾಣದ ಮತ್ತೆ ಕಟ್ಟದರು. ಹಾಗಂತೇಳಿ ಇದು ಪವಿತ್ರ ಅಂತ ನಾನು ಏಕೆ ಹೇಳ್ತೇನೆ ಅಂದರೆ, ಇದೇ ಮಣ್ಣಲ್ಲಿ ಮತ್ತೊಮ್ಮೆ ಅವಳಿ ವೀರರು ಇಲ್ಲಿ ಮತ್ತೆ ಹುಟ್ಟಿದ್ದಾರೆ, ಈಗಲೂ ಇದ್ದಾರೆ. ಅವರು ಒಬ್ರು ಕಟ್ಟದ ಅನ್ನುವರು ಇದ್ದಾರೆ, ಅಲ್ಲ ಕಟ್ಟದಲ್ಲ ಇರುವುದು, ಕಟ್ಟದ ಅನ್ನುವರು ಇದ್ದಾರೆ, ಕಾಣದವರು ಡೆತ್ ಆಗಿದ್ದಾರೆ. ಆದ್ರೆ ನೋಡಿ, ಅವರು ಹುಟ್ಟಿದಂಥ ಮಣ್ಣಲ್ಲೇ, ಆ ಜಾಗದಲ್ಲೇ, ಎಲ್ಲಿ ಈಂದೊಟ್ಟು ಅನ್ನುವಂಥ ಜಾಗದಲ್ಲೇ ಮತ್ತೆ ಹುಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಪವಿತ್ರ ಇದೆ. ಈಗ ಇಲ್ಲಿ ಯಾರಿಗಾದ್ರೂ ತೊಂದರೆ ಆದ್ರೆ, ಸಮಸ್ಯೆ ಆದ್ರೆ, ಆರೋಗ್ಯದಲ್ಲ, ಅಲ್ಲಿ ಇನ್ನಿತರ ಕೃಷಿಯಲ್ಲ, ಯಾವುದಕ್ಕೆ ತೊಂದರೆ ಆದ್ರೂ ಇಲ್ಲಿ ಒಂದು ಹರಿಕೆ ಹೇಳ್ತಾರೆ. ಸ್ವಾಮಿ, ನಾವು ಹೇಳಿದಂಥ ಎಲ್ಲ ಮಾತುಗಳು ಅಥವಾ ನಾವು ಮಾಡುವಂಥ ಎಲ್ಲ ಕೆಲಸಗಳು ಚೆನ್ನಾಗಿ ಆದ್ರೆ ನಿಮಗೆ ಇಂಥದ್ದೇನಾದ್ರೂ ನಾವೊಂದು ಸೇವೆ ಮಾಡ್ತೇವೆ ಅನ್ನುವಂಥ ಇದನ್ನು ಕೂಡ ಇಲ್ಲಿ ಅವರು ಹರಿಕೆ ಎಲ್ಲ ಹೇಳ್ತಾರೆ. ಎಲ್ಲ ಕಡೆನಾಗಿದೆ. ನಿಮಗೆ ಉದಾಹರಣೆ ನಾನೊಂದು ಹೇಳೋದಾದ್ರೆ, ನಾವು ಕರಂಗೋಳು ಆಗ್ತೇವೆ. ಕರಂಗೋಳು ಅನ್ನೋದೇ ಏನಂದ್ರೆ, ಸತ್ಯ ಸಾರಮಾಣಿಗಳು ಸಾರಿದಂಥ ಸತ್ಯವನ್ನು ಮತ್ತೆ ಅವರು ಮಾಡಿದಂಥ ಏನು ಸಾಧನೆಗಳಿದೆನಾ ಅದನ್ನೆಲ್ಲ ಮನೆಗೆ ಹೋಗಿ ಹೇಳುವಂಥ ಕೆಲಸನೇ ಇದು ಕರಂಗೋಳು ಅನ್ನೋದು. ಕರಂಗೋಳು ಬೇರೆ ಏನಿಲ್ಲ. ಕರಂಗೋಳು ಅನ್ನೋದು ಅದೇ. ನಾವು ಕರಂಗೋಳು ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದು 2 ಪವನ 3 ಪವನ ಏನು ಚಿನ್ನ ಒಬ್ಬರ ಮನೆಯಲ್ಲಿ ಇಲ್ಲ ಅಂತ ಆಯ್ತು ಅಂತ ಹೇಳುವಾಗ ನಾವು ಹೋದಾಗ ಹೇಳಿದ್ರು, ನಾವು ಕರಂಗೋಳಲ್ಲಿ ಹೋಗಿದ್ದು, ಕರಂಗೋಳು ಮಾಡ್ಕೊಂಡು ಹೋಗಿದ್ದು. ಅವ್ರು ಹೇಳಿದ್ರು, ಹೀಗೆ ಆಯ್ತು, ಒಂದು 10-15 ದಿನ ಆಯ್ತು, ನಮ್ದು ಬಂಗಾರ ಸಿಗ್ಲಿಲ್ಲ, ಎಂತ ಮಾಡುದು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೋಡ, ದೈವಗಳಿದ್ದಾರೆ, ನಾವು ಬೊಟ್ಟು ಹಾಕಿದ ನಂತರ ಪ್ರಾರ್ಥನೆ ಮಾಡಬಾರ್ದು, ಆದ್ರೂ ನಿಮ್ಮ ದೊಡ್ಡ ಮೌಲ್ಯ ಆದ ಕಾರಣ ನಾವೊಂದು ಪ್ರಾರ್ಥನೆ ಮಾಡ್ತೀವಿ ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಪ್ರಾರ್ಥನೆ ಮಾಡಿ ಇದು ರಾತ್ರಿ ಮಧ್ಯಾಹ್ನ ಆಗುವಾಗ, ಮಾರನೇ ದಿನ ಮಧ್ಯಾಹ್ನ ಆಗುವಾಗ ನಮಗೆ ಚಿನ್ನ ಸಿಕ್ತು ಅಂತ ಬಂದು ಹೇಳಿದ್ರು. ಸಿಕ್ಕಿದೆ, ಅದು ಮತ್ತೆ ಅವರ ಮನೆಯಲ್ಲೇ ಸಿಕ್ಕಿದೆ ಅಂತ. ಇಂತೆಲ್ಲ ಕೆಲಸಗಳು ನಡೆದೋಗಿದೆ ಅಂತ. ಹಾಗಾಗಿ ಅವ್ರು ಮಾಡಿದಂಥ ಸಾಧನೆಗಳು, ಅವರು ನಮಗೆ ಸಾರಿದಂಥ ಸತ್ಯಗಳು, ಇದೆಲ್ಲ ಆದ ಕಾರಣ ಸತ್ಯ ಸಾರಮಾಣಿಗಳಾಗಿ ನಮ್ಮ ಕುಲದಲ್ಲಿ ಹುಟ್ಟಿ ನಮ್ಮ ಕುಲದೈವಗಳಾಗಿ ಈ ಮಣ್ಣಲ್ಲಿ ಶಾಶ್ವತವಾಗಿ ಅವರ ಹೆಸರು ಉಳಿಬೇಕು ಅನ್ನುವಂಥ ಉದ್ದೇಶದಿಂದ ಇದೊಂದು ಸಣ್ಣ ಕೆಲಸಕ್ಕೆ ನಾವು ಇಳಿದಿದ್ದೇವೆ. ನಿಮ್ಮೆಲ್ಲ ಸಹಕಾರ ಬೇಕು ಅದರೊಟ್ಟಿಗೆ. ಅಲ್ಲ, ಈಗ ಎಲ್ಲಿ ಗದ್ದೆನೇ ಇಲ್ಲ, ಬೆಳೆಯಲ್ಲಿ ಇರುವುದು. ಹೆಚ್ಚಿನ ಅಂಶ ಇದ್ರೆ ಅಲ್ಲಿ ಒಂದು ನಮ್ಮ ಎಲ್ಲಿ ನೇರಿಯಾದಲ್ಲಿ ಒಬ್ರು ಭಟ್ರು ಯಾರ ಎಲ್ಲ ಇದು ತಳಿಯನ್ನು ಮಾಡ್ತಾ ಇದ್ದಾರಂತೆ, ಇದ್ರೆ ಅವರಲ್ಲಿ ಇರ್ಬೋದು. ಎಲ್ಲಿ ನಾಶ ಆಗಿದೆ, ಎಲ್ಲ ಕಡೆ ಗದ್ದೆನೇ ಇಲ್ಲ, ನಾಶ ಆಗಿದೆ. ಮತ್ತೇನು, ನಮಗೆ ಒಂದು ಉಂಟು, ಇನ್ನೊಮ್ಮೆ ಈ ಮಣ್ಣಲ್ಲಿ ಒಂದು
10 ಬುಡ ಆದ್ರೂ ಅದೇ ಸಸಿಯನ್ನು ನೆಡಬೇಕು ಅನ್ನುವಂಥ ಉದ್ದೇಶ ಇದೆ. ನೋಡುವ, ಅದು ದೈವಗಳಿದ್ರೆ ಆಶೆಯನ್ನು ಈಡೇರಿಸಬಹುದು ಅಂತ ನನ್ನ ಅಭಿಪ್ರಾಯ. ಈಗ ನಾನು ಹೇಳ್ದಾಗೇನೆ ಕಾಣದ ಘಟ್ಟದರು ಮತ್ತೆ ಕೋಟಿ ಚೆನ್ನರು ಸಮಕಾಲಿಕರು ಅಂತ ಹೇಳಿದೆ ಅಲ್ಲ, ಅದೇ ರೀತಿ ಅವರು ಒಂದು ಸಂದರ್ಭದಲ್ಲಿ ಬೇಟೆಯಾಡ್ತಾರೆ. ಯಾರೆಲ್ಲ ಕಾಣದ ಘಟ್ಟದ ಆಮ್, ಇದು ಮುದ್ದಗಳಲ್ಲ, ಇದು ಎಣ್ಮೂರು ದೆಯ್ಯು, ಕೇಳದ ಪೆರ್ನು, ಆನಂತರ ಕೋಟಿ ಮತ್ತೆ ಚೆನ್ನೈ ಒಟ್ಟಿಗೆ 6 ಜನ ಬೇಟೆಯಾಡ್ತಾರೆ. ಬೇಟೆಯಾಡುವಂಥ ಸಂದರ್ಭದಲ್ಲಿ ಅವು ಆಯಾಸ ಆಗುವಂಥ ಸಂದರ್ಭದಲ್ಲಿ ನೀರು ಕುಡಿಬೇಕು, ನಮಗೆ ಬಾಯಾರಿಕೆ ಆಗ್ತದೆ ಅಂತ ಆಗ್ತದೆ. ಬಾಯಾರಿಕೆ ಆಗ್ತದೆ ಅಂದರೆ ಈ ಕಾಡಲ್ಲಿ ಏನಿದೆ, ನೀರಿದೆನಾ, ಈ ಗುಡ್ಡದಲ್ಲಿ ನಾವೆಂತ ಮಾಡೋದು ಅಂತ ಹೇಳ್ತಾರೆ. ಅಲ್ಲ, ನಿಮ್ಮ ಸಾಮರ್ಥ್ಯ ತೋರಿಸಿ, ನಾವು ಯಾರಾದರೂ ನೀರು ತೆಗೆಯೋಣ ಅಂತ ಹೇಳುವ ಸಂದರ್ಭದಲ್ಲಿ ಈ ಮುಗೇರ ಸಮುದಾಯದವರು ಸಮೇತ ಪ್ರಯತ್ನ ಮಾಡ್ತಾರೆ, ಅವರಿಗೆ ನೀರು ಸಿಗುವುದಿಲ್ಲ. ಕೋಟಿ ಚೆನ್ನೈಯವರು ಪ್ರಯತ್ನ ಮಾಡ್ತಾರೆ, ಅವರಿಗೇನೂ ನೀರು ಸಿಗಲ್ಲ. ಕೊನೆಗೆ ಇವರೊಂದು ಅಲ್ಂಬುಡ್ ಅಂತ ಹೇಳುವಂಥ ಒಂದು ಕೋಲಿದೆ, ಕೋಲನ್ನು ಹಿಡ್ಕೊಂಡು ನಾವು ಸತ್ಯದ ಬೊಲ್ಲೆಗೆ ಹುಟ್ಟಿದ ಮಕ್ಕಳಾದ್ರೆ, ಅಂದ್ರ ಬೊಲ್ಲೆನ ಮಕ್ಕಳಾದ್ರೆ, ನಾವು ಈವರೆಗೆ ಯಾವುದೇ ತಪ್ಪು ಮಾಡದ ಮಕ್ಕಳು, ನಾವು ಸಮಾಜದಲ್ಲಿ ಒಳ್ಳೆ ಮಕ್ಕಳಾಗಿ ಹುಟ್ಟಿದ್ದ ಹೌದಾದ್ರೆ, ಈ ಮಣ್ಣಿನ ಈ ಭೂಮಿ ತಾಯಿ ನಮಗೆ ನೀರು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ಇದು ಕೋಲನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ನೀರು ತನ್ನಷ್ಟಕ್ಕೆ ಮೇಲೆ ಬರ್ತದೆ. ಎಲ್ಲರೂ ಆ ನೀರು ಕುಡಿದು ಅಲ್ಲಿಂದ ಹೋಗ್ತಾರೆ. ಈಗಲೂ ಇದೆ ಪಾಜೆಗುಡ್ಡೆ ಅನ್ನುವಂಥ ಜಾಗದಲ್ಲಿ, ಅಲ್ಲಿ ಪವಿತ್ರ ಕ್ಷೇತ್ರನೇ ಅದೂ ಆಗಿದೆ. ಇವತ್ತೂ ಅದು ಬಾವಿ ಇದೆ, ಅಲ್ಲಿ ಯಾರಿಗೂ ನೋಡ್ಬೋದು, ಕಾಣ್ಬೋದು. ಅಲ್ಲಿ ನೀರು ಇವಾಗಲೂ ಇದೆ. ಇಡೀ ವರ್ಷ ಅಲ್ಲಿ ನೀರು ಬತ್ತಿ ಹೋಗುದಿಲ್ಲ, ನಿರಂತರ ನೀರು ಇದ್ದೇ ಇದೆ. ಒಳ್ಳೆ ಜಾಗ ಅದು ಪಾಜೆಗುಡ್ಡೆ. ಅದು ಇಲ್ಲಿ ಬಜಗೋಳಿಯಿಂದ ಸ್ವಲ್ಪ ಒಂದು 4-5 ಕಿಲೋಮೀಟರ್ ಈಚೆ ಅಷ್ಟೇ, ಅಲ್ಲೇ ಪಕ್ಕದಲ್ಲಿ. ಹೆಸರು ಸಂಜೀವರ್ ಅಂತ. ನಾನು ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಈಗಾಗಲೇ ನಮ್ಮ ಹಿರಿಯರು ಇತಿಹಾಸವನ್ನು ತಿಳಿಸಿಕೊಟ್ಟರು. ಆ ಇತಿಹಾಸ ಪ್ರಕಾರ ನಾವೊಂದು ಇಲ್ಲಿ ಕ್ಷೇತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹಿಡಿದಿದ್ದೇವೆ. ಈ ಊರಿನ ಎಲ್ಲರ ಸಹಕಾರ ತಗೊಂಡು ನಾವು ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗಾಗಲೇ ನೀಲನಕ್ಷೆಯನ್ನು ನಾವು ಮಾಡಿದ್ದೇವೆ. ಅದು ಕೂಡ ವಾಸ್ತು ತಜ್ಞರಿಂದ ಒಳಗೊಂಡಂತಹ ನೀಲನಕ್ಷೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಸುಮಾರು ಒಂದು 50 ಲಕ್ಷ ವೆಚ್ಚ ಆಗಲಿಕ್ಕಿದೆ. ಈಗಾಗಲೇ ನೀಲನಕ್ಷೆಯನ್ನು ತೋರಿಸಿದ್ದೇವೆ, ಶಿಲಾನ್ಯಾಸ ಕೂಡ ಮಾಡಲಿಕ್ಕಿದ್ದೇವೆ ಬೇಗ. ಅಲ್ಲದೆ ಈ ಕ್ಷೇತ್ರಕ್ಕೆ ಸುಮಾರು ಒಂದು ಎಕರೆಯಷ್ಟು ಜಮೀನಿದೆ. ನಾವು ಈಗ ಕೇಳುವಂಥದ್ದು, ನಾವೊಂದು ಕ್ಷೇತ್ರವನ್ನು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಎಲ್ಲರ ಸಹಕಾರ ಬೇಕು, ಎಲ್ಲ ಜಾತಿ ಜನಾಂಗದವರ ಸಹಕಾರ ಬೇಕು. ಈಗಾಗಲೇ ಎಲ್ಲ ಜಾತಿ ಜನಾಂಗದವರು ಕಾಣದ ಘಟ್ಟದಲ್ಲಿಗೆ ಒಳ್ಳೆಯ ಹರಕೆಯನ್ನು ಒಪ್ಪಿಸ್ತಿದ್ದಾರೆ. ಅವರ ಕೆಲಸ ಆದಮೇಲೆ ಅವರ ಹರಕೆಯನ್ನು ಒಪ್ಪಿಸ್ತಿದ್ದಾರೆ. ನಾನು ಕೇಳುವ, ದೇಶದಲ್ಲಿರುವಂತಹ ತುಳು ಭಾಷಿಕರು, ತುಳು ಸಂಸ್ಕೃತಿಯನ್ನು ತಿಳಿದಂಥವ್ರು, ತುಳು ನಾಡಿನ ದೈವಗಳ ಬಗ್ಗೆ ತಿಳಿದಂಥವರು ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಹಾಯಧನವನ್ನು ಒದಗಿಸುವಂತೆ ನೀವು ಒಂದು ವಿನಂತಿಯನ್ನು ಮಾಡಬೇಕು. ಅಲ್ಲದೆ ವಿದೇಶದಲ್ಲಿ ಕೂಡ ತುಳು ಸಂಸ್ಕೃತಿಯನ್ನು ತಿಳಿದಂತಹ ತುಳು ಭಾಷಿಕರಿದ್ದಾರೆ, ಉದ್ಯೋಗ ಮಾಡ್ತಿದ್ದಾರೆ. ಅವರಿಂದ ಕೂಡ ನಾವು ಸಹಾಯವನ್ನು ಕೇಳ್ತೇವೆ. ಅವರನ್ನು ಒಳ್ಳೆಯ ರೀತಿಯಲ್ಲಿ ಗೌರವಿಸಲಿಕ್ಕೆ ಕೂಡ ನಾವು ಇದ್ದೇವೆ ಅಂತ ಹೇಳುತ್ತಾ, ಈ ಒಂದು ಕ್ಷೇತ್ರ ಜೀರ್ಣೋದ್ಧಾರ ಆಗಲಿಕ್ಕೆ ನೀವು ಒಳ್ಳೆ ರೀತಿಯ ಒಂದು ಪ್ರಚಾರವನ್ನು ಕೊಟ್ಟು, ಈ ನಮ್ಮ ಒಂದು ಕುಲದೈವವನ್ನು ಇಲ್ಲಿ ಒಂದು ಕಾರ್ಮಿಕ ಪುರುಷರಾಗಿ ನೆಲೆಸಲಿಕ್ಕೆ ಒಂದು ಅವಕಾಶ ಮಾಡಿ ನೀವು ಕೊಡಬೇಕು ಅಂತ ನಾನು ವಿನಂತಿಯನ್ನು ನಿಮ್ಮಲ್ಲಿ ಮಾಡ್ತೇನೆ. ಇಲ್ಲಿ ನೋಡ್ತಾ ಇದ್ದೀರಾ, ಸದ್ಯಕ್ಕೆ ಈ ಒಂದು ಪೆರಾಲ್ದ ಪಲ್ಕಿಯ ಶ್ರೀ ಕ್ಷೇತ್ರ ಬಂಗಾಡಿ ಸತ್ಯಸಾನಮಣಿ ಕಾಣದ ಕಟ್ಟದ ಜನ್ಮಭೂಮಿ, ಇದರ ಒಂದು ಜೀರ್ಣೋದ್ಧಾರಕ್ಕೆ ಹೊರಟಿರುವಂತದ್ದು. ಇದಕ್ಕೆ ಪ್ರತಿಯೊಬ್ಬರ ಸಹಕಾರ, ತನುಮನದ ಸಹಕಾರ ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಿರುವಂತದ್ದು. ನಿಶಾನ್ ಬಂಗೆ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್ ಇಂದ ಬೆಟ್ಟು ಬೆಳ್ತಂಗಡಿ.